ಸ್ನೇಹಿತರೆ, ಅತ್ಯಂತ ವಿಶೇಷವಾಗಿರ್ತಕ್ಕಂತಹ ರವಿವಾರದ ಅಚ್ಚರಿ ಸ್ಕೈಸ್ ದ ಲಿಮಿಟ್ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತಾ ಇದ್ದೇನೆ. ಪ್ರತಿ ವಾರಕ್ಕೊಮ್ಮೆ ಸಾಧಕರನ್ನು ಪರಿಚಯಿಸುವಂಥದ್ದು, ಅವರ ಬದುಕಿನ ಅನುಭವವನ್ನು ನಮ್ಮದಾಗಿಸ್ಕೊಳ್ಳುವಂಥದ್ದು, ತತ್ವಾದರ್ಶಗಳನ್ನು ಮೈಗೂಡಿಸ್ಕೊಳ್ಳುವಂಥದ್ದು, ಜೊತೆಗೆ ಅವರಿಂದ ಪ್ರೇರಣೆಯನ್ನು ಸಂಪಾದಿಸ್ಕೊಳ್ಳುವಂಥದ್ದು. ಪ್ರತಿ ವಾರ ಅತ್ಯಂತ ಶ್ರೇಷ್ಠ ವ್ಯಕ್ತಿಯನ್ನು ನಾವು ಕರೀತಾ ಇದ್ದೇವೆ. ಅವರ ಮಾತುಗಳು ನೀವು ಆಲಿಸ್ತಾ ಇದ್ದೀರಿ. ಈ ವಾರ ನಮ್ಮ ಜೊತೆಗೆ ಕೋಣಿ ಶಿವಾನಂದ ಕಾರಂತವರಿದ್ದಾರೆ. ಅವರನ್ನು ಶಿಕ್ಷಕರು ಅಂತ ಕರೆಯೋಣೋ, ಸಂಘಟಕ ಅಂತ ಕರೆಯೋಣೋ, ನಾಟಕಕಾರ ಅಂತ ಕರೆಯೋಣೋ, ಅಂಕಣಕಾರ ಅಂತ ಕರೆಯೋಣೋ, ಅಥವಾ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಗುರು ಅಂತ ಕರೆಯೋಣೋ, ನನಗೆ ಸಾಕಷ್ಟು ಗೊಂದಲ ಇದೆ. ಯಾಕಂದರೆ ಬಹು ಆಯಾಮದಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥವ್ರು 42 ವರ್ಷಗಳ ಕಾಲ ಪಾಠವನ್ನು ಮಾಡಿದ್ದಾರೆ. ಸತತವಾಗಿ ಅಂಕಣಗಳನ್ನು ಬರೀತಾ ಇದ್ದಾರೆ, ನಾಟಕಗಳನ್ನು ಬರೆದಿದ್ದಾರೆ, ನಾಟಕವನ್ನು ನಿರ್ದೇಶನ ಮಾಡ್ತಾ ಇದ್ದಾರೆ, ವಿದ್ಯಾರ್ಥಿಗಳ ಮೆಚ್ಚಿನ ಗುರುಗಳಾಗಿದ್ದಾರೆ. ಇವತ್ತು ಸಾವಿರ ವಿದ್ಯಾರ್ಥಿಗಳು ಅವರನ್ನು ಗುರುಗಳಾಗಿ ಸ್ವೀಕರಿಸಿದ್ದಾರೆ. ಎಲ್ಲ ಪರಿಶೀಲಿಗೆ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೇವೆ, ಅವ್ರ ಜೊತೆ ಮಾತಾಡ್ತೇವೆ. ಶಿವಾನಂದ ಕಾರಂತವರೇ ಕಾರ್ಯಕ್ರಮಕ್ಕೆ ಸ್ವಾಗತ ಗುರುಗಳೇ. ಭಾಳ ಸಂತೋಷ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ. ಸೊ ನಿಮ್ಮಂತಹ ವ್ಯಕ್ತಿತ್ವ ನಮ್ಗೆ ಬೇಕಿತ್ತು ಅಂತ ನಂಗೆ ಅನಿಸುವಂಥದ್ದು. ನಿಮ್ಮ ಜೊತೆ ಮಾತಾಡೋದೇ ಭಾಗ್ಯ ಅಂತ ಭಾವಿಸ್ಕೊಳ್ತೇನೆ. ಸರ್, ನಿಮ್ಮ ಬಾಲ್ಯ ಬಹಳ ಅದ್ಭುತವಾಗಿತ್ತು. ತುಂಬ ರೋಚಕವಾಗಿರ್ತಕ್ಕಂಥ ಅನುಭವಗಳು ಬಾಲ್ಯದ್ದು. ನಿಮ್ಮ ತಾಯಿ ನಿಮಗೆ ತುಂಬ ಪ್ರೇರಣೆ ಕೊಟ್ಟಿರ್ತಕ್ಕಂಥವ್ರು. ನಿಮ್ಮಲ್ಲಿತ್ತು ಸೆಕ್ಯುಲರ್ ಮನೋಧರ್ಮ ಜಾಗೃತವಾಗಿದೆ ಅಂತ ಅದಕ್ಕೆ ಅಮ್ಮ ಕಾರಣ ಅಂತ ನೀವು ಹೇಳ್ತೀರಿ. ಸೊ ನಿಮ್ಮ ಇಬ್ಬರು ಅಣ್ಣಂದಿರು, ಒಬ್ಬರು ರಾಧಾಕೃಷ್ಣ ಕಾರಂತ್, ಮತ್ತೊಬ್ಬರು ಕೋಮಾ ಕಾರಂತರು, ಭಾಳ ಜನಪ್ರಿಯವಾಗಿರ್ತಕ್ಕಂಥ ಅಣ್ಣಂದಿರು. ಇವರೆಲ್ಲರ ಸಂಸರ್ಗ ನಿಮ್ಮನ್ನು ಬೆಳೆಸ್ತಾ ಹೋಯಿತು. ನೆನಪು ಮಾಡ್ಕೊಳ್ಳಿ ಗುರುಗಳ ಬಾಲ್ಯದ್ದು. ಹೌದು, ನನ್ನ ಬಾಲ್ಯವೇ ಒಂದು ವಿಚಿತ್ರ. ಕಾರಣ, ಗಿರೀಶ್ ಕಾರ್ನಾಡರು ಆಡ್ತಾ ಆಯುಷ್ಯ ಅಂತ ತಮ್ಮ ಜೀವನ ಚರಿತ್ರೆಯನ್ನು ಬರೆದರು. ಅವರದ್ದಕ್ಕೂ ನನ್ನ ಘಟನೆಗಳಿಗೂ ಸಂಬಂಧ ಇದೆ. ಕಾರಣ ಏನು ಅಂದರೆ, ನಾನು ತಾಯಿಯ ಗರ್ಭದಲ್ಲಿ ಇದ್ದಾಗ ಇದೊಂದು ಬೇಡವಾದ ಮಾಂಸದ ಪಿಂಡ ಅಂತ ಆವಾಗಿನ ಆಯುರ್ವೇದಿಕ್ ಪಂಡಿತರು ಮದ್ದು ಕೊಡ್ತಾ ಹೋದರು. ಅನಂತರ MBBS ಆಗಿರತಕ್ಕಂಥ ಡಾಕ್ಟರ್ H. ವೆಂಕಟರಮಣಯ್ಯ ಎನ್ನುವರು ಕುಂದಾಪುರಕ್ಕೆ ಬಂದರು. ಅವರು ನನ್ನ ತಾಯಿಗೆ ಹೇಳಿದರು, ಅಲ್ಲ ಲಕ್ಷ್ಮಿ, ಹೊಟ್ಟೆಯೊಳಗೆ ಮಗು ಬೆಳೀತಾ ಇದೆ, ನೀನು ಈ ರೀತಿಯಾಗಿ ಕೊಡ್ತಾ ಇದೆಯಲ್ಲ, ಇದು ಕತೆ ಎಂಥದ್ದು, ಅದನ್ನೇನು ಕೊಡಬೇಡ, ನಿನಗೆ ಮಗು ಆಗ್ತದೆ, ನೀನು ಅದನ್ನು ಬಿಟ್ಟು ಬಿಡು, ಅವರು ಅಡರೆಕಾಯಿ ಪಂಡಿತರು ಕೊಟ್ಟಂಥ ಮದ್ದನ್ನು ಬಿಟ್ಟು ಬಿಡು ಅಂತ. ಕಾರ್ನಾಡರಿಗೂ ಇದೇ ಆಗಿದೆ. ಸಂತಾನ ಶಸ್ತ್ರಚಿಕಿತ್ಸೆ ಅಂಥೇಳಿ ಕಾರ್ನಾಡರನ್ನು ಅವರ ತಾಯಿ ಕರ್ಕೊಂಡೋದಕ್ಕೆ ಹೋದಾಗ, ಗರ್ಭದಲ್ಲಿದ್ದಾಗ ಡಾಕ್ಟ್ರು ಹೇಳಿದಂತೆ, ಮಗು ಬೆಳೆದಿದೆ, ಸಂತಾನ ಚಿಕಿತ್ಸೆ ಮಾಡಲಿಕ್ಕೆ ಆಗೋಲ್ಲ. ಕಾರ್ನಾಡು ತಮಾಷೆಯಾಗಿ ಹೇಳೋದುಂಟು, ಆದ್ದರಿಂದಲೇ ನನಗೆ ಜ್ಞಾನಪೀಠ ಸಿಕ್ಕಿದೆ ಅಂತ. ನಾನು ಹೇಳೋದಂದರೆ, ಕಾರ್ನಾಡಿಗೆ ಜ್ಞಾನಪೀಠ ಸಿಕ್ಕಿದೆ, ನಾನು ಹುಟ್ಟಿದ್ರಿಂದ ನನಗೆ ಜ್ಞಾನಪಿತ್ತ ಸಿಕ್ಕಿದೆ. ನನ್ನ ತಾಯಿ ಆ ರೀತಿಯಾಗಿ ಬೆಳೆಸಿದ್ದಾರೆ. ನನ್ನ ಸಹೋದರಿಯರು, ನನ್ನ ಸಹೋದರರು, ನನ್ನ ಕುಟುಂಬ ವರ್ಗದವರು ಒಬ್ಬರೂ ಕೂಡ, ಅಥವಾ ಇವತ್ತು ನನ್ನ ಮಡದಿಯ ಕುಟುಂಬದವರು ಕೂಡ ಎಲ್ಲರೂ ಅತ್ಯಂತ ಪ್ರೀತಿಸಿದ್ದಾರೆ ಹೊರತು ಯಾರೂ ನನ್ನ ವಿರುದ್ಧವಾಗಿ ಒಂದು ಮಾತನಾಡಿದವರು ಇಲ್ಲ. ಬಹಳ ಪ್ರೀತಿಯಿಂದ ನೋಡಿಕೊಂಡು ಬರ್ತಾ ಇದ್ದಾರೆ. ನನ್ನ ಎಲ್ಲ ಸಹೋದರಿಯರಿಗೆ ನಾನೊಬ್ಬ ಅವರ ಮಗ ಇದ್ದ ಹಾಗೆ, ಅವರ ಮಕ್ಕಳಿಗಿಂತ ಹೆಚ್ಚಾಗಿ ನನ್ನನ್ನು ನೋಡ್ತಾರೆ ಅವರು. ಈ ರೀತಿಯ ಪ್ರೀತಿ ನನಗೆ ಸಿಕ್ಕಿದ್ದರಿಂದಾಗಿ ಮತ್ತು ನನಗೆ ಖುಷಿ ಆಯಿತು. ನನ್ನ ತಾಯಿದು ಒಂದು ಅಂತೇಳಿ ಹೇಳಿದರೆ, ನಾನು ಹುಟ್ಟಿದಾಗ ನನ್ನ ತಂದೆ 6 ತಿಂಗಳಲ್ಲಿ ತೀರಿ ಹೋದರು. ಹಾಗಾಗಿ ತಂದೆಯ ಪರಿಚಯ ನನಗಿಲ್ಲ. ಎಲ್ಲಿಯವರೆಗೆ ತಂದೆ ಈ ಮಗು ಬದುಕುವುದಿಲ್ಲ ಅಂತೇಳಿ ಅವರೊಳ್ಳೆ ಜ್ಯೋತಿಷಿಯಾಗಿದ್ದರು, ಶಾನ್ಭಾಗರು ಆಗಿದ್ದರು. ಹೊಡೆದಾಕಿದ್ದಾರೆ ಜಾತಕವನ್ನು. ಪುಣ್ಯಾತ್ಮ, ನಾನು ಬದುಕಿದೆ. ನನ್ನ ತಾಯಿ ತಮಾಷೆ ಮಾಡೋದುಂಟು, ಹಿರಣ್ಯಕಶಿಪುವನ್ನು ಕೊಂದ ಪ್ರಹ್ಲಾದ ನೀನು, ನಿನ್ನ ಅಪ್ಪಯ್ಯ ಹೋದರು, ನೀನು ಉಳಿದೆ ಅಂತ. ಹಾಗೆ ಆ ರೀತಿಯಾಗಿ ನಾನು ಬೆಳೆದು ಬಂದೆ. ಆದರೆ ಬಾಲ್ಯದಿಂದಲೇ ಸ್ವಲ್ಪ ಅನಾರೋಗ್ಯ, ಇವತ್ತಿಗೂ ಮಧ್ಯದಲ್ಲಿ ಈ ಅನಾರೋಗ್ಯ ಕಾಡೋದುಂಟು. ಮತ್ತು ಮಾನಸಿಕವಾಗಿ ಕೆಲವು ಸಲ ನನಗೆ ಉದ್ವಿಗ್ನತೆಯ ಸ್ವಭಾವ ಉಂಟು ನನ್ನದು. ಇದಕ್ಕೆ ಕಾರಣ ಡಾಕ್ಟ್ರು ಹೇಳಿದ್ದಾರೆ, ನಿಮ್ಮ ಆ ಒಂದು ಬಾಲ್ಯ ಕಾಲದಿಂದ ಬೆಳೆದು ಬಂದಂಥ ರೀತಿ ಉಂಟಲ್ಲ, ಅದರಿಂದಾಗಿ ಆಗಿದೆ ಅಂತ. ನಾವು ಮಧ್ಯಮ ವರ್ಗದವರು, ಮನೆತನ ದೊಡ್ಡದು ಕೋಣಿಯಲ್ಲಿ ಇತ್ತು. ಆದರೆ ಅದನ್ನೆಲ್ಲ ಬಿಟ್ಟು ವಲಸೆ ಬಂದವರು ನಾವು ಕುಂದಾಪುರಕ್ಕೆ ಬಂದೆವು. ನಾನು ನನ್ನ ಸ್ವಂತ ಮನೆಯನ್ನು ಗುಜ್ಜಾಡಿಯಲ್ಲಿ ಮಾಡಿದೆ. ನನಗೆ ಅತ್ಯಂತ ಖುಷಿಯಾದ್ದು ನನ್ನ ತಾಯಿಯ ಒಂದು ಸೆಕ್ಯುಲರ್ ಮನೋಭಾವ, ಜಾತ್ಯತೀತತೆ ಎನ್ನುವಂಥದ್ದು. ಅವಳ ಜಾತಿ ಎನ್ನುವಂಥದ್ದೇ ಇರಲಿಲ್ಲ. ಎಲ್ಲ ಮಕ್ಕಳನ್ನು, ಅದು ಯಾವರೇ ಜಾತಿಯವರಾಗಿರ್ಬೋದು, ಮುದ್ದು ಮಕ್ಕಳಿದ್ದರೆ ಅವರನ್ನು ಕೈಯಲ್ಲಿ ತೆಗೆದುಕೊಂಡು ಆಡಿಸದೇ ಇದ್ದರೆ ಅವರು ಲಕ್ಷ್ಮೀದೇವಿ ಅಮ್ಮ ಅಂತ ಯಾರೂ ಹೇಳೋದಿಲ್ಲ. ಎಲ್ಲರೂ ಹೇಳೋದು, ಈ ತಾಯಿ ಯಾವತ್ತಿನದೋ ಕಾಲದಲ್ಲಿ ಕೇಶಮುಂಡನ ಮಾಡದೆ, ಕೆಂಪು ಸೀರೆ ಉಡದೆ ಈ ರೀತಿಯಾಗಿ ಬೆಳೆದವರು ಅವಳು ವಿದ್ಯಾವಂತರನ್ನು ನೀವು ಅಂತ ಕರೀತಾರೆ, ಅವಿದ್ಯಾವಂತರನ್ನು ನೀನು ಅಂತ ಕರೀತಾರೆ. ಅವ್ರಿಗೇನು ದೊಡ್ಡ ಪ್ರಾಯ ಆಗಿದ್ದರೂ ಕೂಡ
ವಿದ್ಯಾವಂತರ ಬಗ್ಗೆ ಅವಳಿಗೆ ಅಷ್ಟೊಂದು ರೀತಿಯ ಗೌರವ ಭಾವನೆ ಉಂಟು. ನಿಮ್ಮ ಮನೆ ಒಳಗಡೆ ಮುಸ್ಲಿಂ ಮಕ್ಕಳು ಬರ್ತಾ ಇದ್ರು, ಕ್ರಿಶ್ಚಿಯನ್ ಮಕ್ಕಳು ಬರ್ತಾ ಇದ್ರು, ಎಲ್ಲಾ ಧರ್ಮದವರನ್ನ ಸಮಾನಾಗಿ ನೋಡುವಂತ ಒಂದು ಬದ್ಧತೆ ನಿಮ್ಮ ರಕ್ತದಲ್ಲಿ ಬರ್ತಾ ಹೋಯ್ತು. ನನ್ನ ಗೆಳೆಯರೇ ರಿಯಾಜುದ್ದೀನ್, ನಾಜಿಮುದ್ದೀನ್, ಅನಂತರ ಜೈರುದ್ದೀನ್, ಅಮೀನುದ್ದೀನ್ ಅಂತೇಳಿ ಎಲ್ಲ ಇದ್ದರು. ಅವರೆಲ್ಲ ನಮ್ಮ ಮನೆಗೆ ಬರ್ತಾ ಇದ್ದರು. ನಮ್ಮೊಡನೆ, ನಮ್ಮ ತಾಯಿಯೊಡನೆ, ತಾಯಿಗೆ ಆ ಮಕ್ಕಳು ಬಾರದೇ ಇದ್ದ ದಿನ ಹೋಗೋದಿಲ್ಲ, ಅವ್ರು ಬರಬೇಕು. ಅಷ್ಟು ಅವರು ಆ ಒಂದು ಅಟ್ಯಾಚ್ಮೆಂಟನ್ನು, ಆತ್ಮೀಯತೆಯನ್ನು ಬೆಳೆಸಿಕೊಂಡಿದ್ದರು. ಇಬ್ಬರು ಐಕಾನ್ಸ್ಗಳು ನಿಮ್ಮ ಅಣ್ಣಂದಿರಾಗಿರ್ತಕ್ಕಂಥದ್ದು. ಒಬ್ರು ರಾಧಾಕೃಷ್ಣ ಕಾರಂತವರು, ಇನ್ನೊಬ್ರು ಕೋಮಾ ಕಾರಂತವರು ನಿಮ್ಮನ್ನು ಬೆಳೆಸಿರ್ತಕ್ಕಂಥವ್ರು. ಅವರ ನೀವು ಅಣ್ಣ ಅಂತ ಯಾವತ್ತೂ ಕರೀಲಿಲ್ಲ, ಅಪ್ಪನಾಗಿ ನೋಡ್ತಾ ಇದ್ದೀವಿ. ಹೌದು, ನೆನಪು ಮಾಡ್ಕೊಳ್ಳಿ ಗುರುಗಳೇ. ಖಂಡಿತ. ಯಾಕಂದರೆ ನಾನು ತೀರಿ ಹೋದ ಅನಂತರ ನನ್ನನ್ನು ಸಂಪೂರ್ಣವಾಗಿ ನೋಡಿಕೊಂಡದ್ದು ನನ್ನ ಅಣ್ಣ. ಅವನದು ಎಂಥ ಸ್ಥಿತಿ ಇತ್ತು ಅಂತೇಳಿ ಹೇಳಿದರೆ, ಬಹಳ ಬೇಗನೆ ಒಂದು SLC ಆಯಿತು, 15ನೇ ವರ್ಷಕ್ಕೆ SLC ಆಯಿತು. ಆಗಲೇ ಅವನ ಇಂಗ್ಲೀಷು ಶಕ್ತಿಯುತವಾಗಿತ್ತು. ಅವನು ಎಲ್ಲಿಯವರೆಗೆ ಅಂದರೆ ಬೋರ್ಡ್ ಹೈಸ್ಕೂಲ್ನಲ್ಲಿಯೂ ಕೂಡ ನಮ್ಮ ಶಿವರಾಮ ಕಾರಂತರ ಅಣ್ಣ KL ಕಾರಂತರ ಎದುರಿಗೆ ಅವನು ಇಂಗ್ಲೀಷ್ನಲ್ಲಿಯೇ ಭಾಷಣ ಮಾಡಿ ಬಹುಮಾನ ತೆಗೆದುಕೊಂಡಂಥ ವ್ಯಕ್ತಿ ಅವನು. ಅವನ ನಾಲೆಜ್ ಅಂತೇಳಿ ಹೇಳಿ, ಜ್ಞಾನ ಅಂತೇಳಿ ಅಸಾಧ್ಯ. ಹೇಗೆ ಬಂತು ನನಗೆ ಅಂತೇಳಿದ್ರೆ, ನಮ್ಮ ಅಣ್ಣ ಜವಾಹರ್ಲಾಲ್ ನೆಹರೂರವರ ಗ್ಲಿಮ್ಸಸ್ ಆಫ್ ಓಲ್ಡ್ ಹಿಸ್ಟ್ರಿಯನ್ನು ತಂದು ಓದ್ತಾ ಇದ್ದ ಮನೆಯಲ್ಲಿ. ಅದರ ಓದಿ ಅದರ ಅರ್ಥ ಹೇಳಬೇಕಾದದ್ದು ನನ್ನ ಮಧ್ಯದ ಅಣ್ಣ ಕೋಮಾ ಕಾರಂತ. ಅದರ ವಿಶ್ಲೇಷಣೆಯನ್ನು ಅಣ್ಣನೇ ಮಾಡ್ತಾ ಇದ್ದ. ಮತ್ತು ಕೆಲವೊಮ್ಮೆ ಅದರ ಕೆಲವು ಭಾಗಗಳನ್ನು ನನಗೆ ಓದಿ ಕೊಡ್ತಾ ಇದ್ದ. ನಿನ್ನ ಇಂಗ್ಲೀಷ್ ಸುಧಾರಿಸಬೇಕು ಅಂತ. ಅವನಿಗೆ ಯಾವ ಭಾಷೆಯ ಬಗ್ಗೆ ಒಂದು ದ್ವೇಷ ಇರಲಿಲ್ಲ, ಆದರೆ ಒಳ್ಳೆಯದು ಯಾವ ಭಾಷೆಯಿಂದ ಸಿಗ್ತದೋ ಅದು ನಮಗೆ ಬರಲಿ ಎನ್ನುವಂಥ ಭಾವನೆ ಇತ್ತು. ಇನ್ನೂ ಒಂದು ವಿಚಿತ್ರ ಅಂದರೆ, ನನ್ನ ತಾಯಿಯದ್ದು, ಅವಳು ಕಲಿತದ್ದೇ ಇಲ್ಲ. ಆದರೆ ನೀವು ಯಾವುದೇ ಭಾಷೆಯಲ್ಲಿ ಮಾತನಾಡಿ ಅದರ ಅರ್ಥವನ್ನು ಒಂದು ಸ್ವಲ್ಪವೂ ತಪ್ಪಿಲ್ಲದೆ ಹೇಳ್ತಾ ಇದ್ಲು. ಅವಳನ್ನು ಪರೀಕ್ಷೆ ಮಾಡಬೇಕು ಅಂತ ನನ್ನ ಮಧ್ಯದ ಅಣ್ಣ ಕೋಮಾ ಕಾರಂತ ಪ್ರಸಿದ್ಧ ಕವಿಯಾದ ಜಯಶಂಕರ ಪ್ರಸಾದರದ್ದು, ಹಿಂದಿಯವರದ್ದು ಒಂದು ಪದ್ಯವನ್ನು ತೆಗೆದು ಹೇಳಿದೆ, ಹಿಮಾದ್ರಿ ತುಂಗ ಶೃಂಗಸಿ ಪ್ರಬುದ್ಧ ಶುದ್ಧ ಭಾರತಿ ಅಂತ. ನೋಡುವ, ಇದರ ಅರ್ಥ ಹೇಳು ಅಂತ ಹೇಳಿದಾಗ ಸುಲಲಿತವಾಗಿ ಹೇಳಿಬಿಟ್ರು. ಸುಲಲಿತವಾಗಿ ದಿಗ್ಭ್ರಮೆಯಾಗಿ ಹೋಯಿತು. ಹಾಗಾಗಿ ಅವಳ ಗ್ರಹಿಕೆ ಅತ್ಯಪೂರ್ವವಾಗಿತ್ತು. ಆ ಗ್ರಹಿಕೆ ಎನ್ನುವಂಥದ್ದು ಅದನ್ನು ಅವಳು ನಮಗೆ ಸಂಪೂರ್ಣ ದಾರಿ ಎರೆದಿದ್ದಾಳೆ. ಮತ್ತು ಎಲ್ಲ ಮಕ್ಕಳ ಬಗ್ಗೆ. ಮತ್ತು ಒಂದು ಅವಳದ್ದು ಮಾತುಂಟು, ನನಗೆ ಮಗಳಂದಿರಕ್ಕಿಂತ ಸೊಸೆಯಂದಿರು ಹೆಚ್ಚು. ಯಾಕೆ ಕೇಳಿದರೆ, ಮಗಳಂದಿರು ಮದುವೆ ಆದಮೇಲೆ ಬೇರೆ ಕಡೆ ಹೋಗ್ತಾರೆ, ನಮ್ಮ ನೋಡ್ಕೊಳ್ಳೋದು ಯಾರು? ನಮ್ಮ ಸೊಸೆಯಂದಿರು. ಅವರನ್ನು ನಾವು ಒಳ್ಳೆಯ ಪ್ರೀತಿಯಿಂದ ನೋಡಿಕೊಳ್ಳಬೇಕು ಎನ್ನುವಂಥ ಮನೋಭಾವ ಅವಳಲ್ಲಿ ಇತ್ತು. ಇದು ನಿಜ. ಇನ್ನು ನನಗೆ ಆ ರೀತಿಯ ಬಾಲ್ಯದಲ್ಲಿ ಎನ್ನುವಂಥದ್ದು, ನಾನು ಏನೇ ಮಾಡಲಿ ನಮ್ಮ ಇಬ್ಬರು ಅಣ್ಣಂದಿರು ಏನು ಮಾಡ್ತಿದ್ರು, ತಡೆ ಹಾಕ್ತಾ ಇರಲಿಲ್ಲ, ನಿನ್ನ ಮುಂದೆ ಹೋಗೋದ್ರೊಳಗೆ. ಹಾಗೆ ಆ ರೀತಿಯಾಗಿ ನನ್ನ ಮೊದಲ ಕತೆ 1968 ಜುಲೈಯಲ್ಲಿ ಮಲ್ಲಿಗೆಯಲ್ಲಿ ಬಂತು. ಆಗ ಒಂದು ಸರ್ಕಲ್ಲೇ ಇತ್ತು ಅಲ್ಲಿ, ನಾಡ್ ಡಿಸೋಜ, ಎಂ ವ್ಯಾಸ, ಉದ್ಯಾವರ ಮಾಧವಾಚಾರ್ಯ ಇವರೆಲ್ಲ ಇದ್ದರು ಇದರಲ್ಲಿ. ಆ ಸಂದರ್ಭದಲ್ಲಿ ನನ್ನ ಒಂದು ಪತನ ಎನ್ನುವಂಥ ಕತೆ ಬಂತು. ನನ್ನ ಅಕ್ಕ ಹೇಳಿದ್ದು ನೆಗೆ ಬರ್ತದೆ, ಇದು ಎಂಥದ್ದು ಮಾರಾಯ, ತಲೆ ಬಡ ಒಂದು ಅರ್ಥ ಆಗೋದಿಲ್ಲ. ಆವಾಗ ನನ್ನ ಮಧ್ಯದ ಅಣ್ಣ ಕೋಮಕಾರ ಅಂತ ಹೇಳಿದ, ಈಗ ಕಥಾ ಶೈಲಿ ಬದಲಾಗಿದೆ, ಅದರ ರೀತಿ ಬರೆಯುವಂಥ ರೀತಿಯ ಹೊಸ ಆಯಾಮ ಬಂದಿದೆ, ನಮ್ಮ ಶಿವ ಅದನ್ನು ಪ್ರಯತ್ನ ಮಾಡಿದ್ದಾನೆ, ಅದರಲ್ಲಿ ಸಫಲವೂ ಆಗಿದ್ದಾನೆ ಅವನು ಅಂತ ಹೇಳಿದ. ಅವನ ಆ ಪ್ರೋತ್ಸಾಹ ಉಂಟಲ್ಲ, ನನಗೆ ಮುಂದೆ ಯಾವಾಗ ಅಧ್ಯಾಪಕ ವೃತ್ತಿಯನ್ನು ಸೇರಿದೆ ಅದು ಬಿಟ್ಟು ಹೋಯ್ತು ಬರೆಯುವಂಥದ್ದು. ಇದು ನನ್ನ ಬಾಲ್ಯದಲ್ಲೂ ನಾಟಕ ಆಡ್ತಿದ್ದೆ. ನನಗೆ ನಾಟಕದ ಹುಚ್ಚು ತುಂಬ, ಸಿನಿಮಾದಕ್ಕಿಂತ. ನಮ್ಮ ಮನೆಯ ಮಾಳಿಗೆಯಲ್ಲೇ ನನ್ನ ಗೆಳೆಯರೆಲ್ಲ ಕೂಡಿಕೊಂಡು ಬಾಡಿಗೆ ಮನೆ ಅಂತ ನಾಟಕ ಬರೆದದ್ದು, ನಾಟಕ ಆಡಿದ್ದು ಇನ್ನೂ ನೆನಪಿದೆ. ಆ ರೀತಿಯಾಗಿ ಬೆಳೆದು ಬಂದಿದ್ದೇವೆ ನಾವು. ಹೌದು, ನನ್ನ ನಾಟಕದ ಪ್ರಭಾವ ಒಂದು ಕಡೆ, ಸಾಹಿತ್ಯದ ಪ್ರಭಾವ ಮತ್ತೊಂದು ಕಡೆ, ಮನೆ ಸಂಸ್ಕಾರಗಳ ಪ್ರಭಾವ ಮತ್ತೊಂದು ಕಡೆ ನಿಮ್ಮನ್ನು ಬೆಳೆಸ್ತಾ ಹೋಯಿತು. ಶಿಕ್ಷಕನಾಗಬೇಕು ಅಂತ ವಾಂಛೆಯಲ್ಲಿಂದ ಸ್ಟಾರ್ಟ್ ಆಯಿತು. ಮತ್ತೆ ನೀವು ಶಿಕ್ಷಕರಾಗಿರ್ತಕ್ಕಂಥ ಅತಿ ಶ್ರೇಷ್ಠವಾಗಿರ್ತಕ್ಕಂಥ SV ವಿದ್ಯಾಸಂಸ್ಥೆ ಗಂಗೊಳ್ಳಿ ನಿಮ್ಮನ್ನು ಹೇಗೆ ಬದಲಾಯಿಸ್ತು ಅಂತ ಹೇಳಿ. ಅದು ನೋಡಿ, ನಾನು ನನ್ನ ಅಣ್ಣ ಮಧ್ಯದ ಅಣ್ಣನಿಗೆ ಮಣಿಪಾಲದಲ್ಲಿ ತುಂಬ ಪ್ರಭಾವವಿತ್ತು. ಅವನಿಗೆ ಎಲ್ಲ ಪೈಸ್ ಆಫ್ ಮಣಿಪಾಲ್ ಇದ್ದಾರಲ್ಲ, ಕೋಮಾ ಕಾರಂತರ ಬಗ್ಗೆ ಅತ್ಯಂತ ಗೌರವ ಇರುವರು. ನಾನು PC ಆದ ಕೂಡಲೇ ನನ್ನ ಅಣ್ಣ ಹೇಳಿದ, ನೀನು ಡಾಕ್ಟ್ರ್ ಆಗ್ಬೋದಲ್ಲ ಅಂತ ಹೇಳಿದ. ನನಗೆ ಅದರ ಬಗ್ಗೆ ಆಸಕ್ತಿ ಇಲ್ಲ ಹೇಳಿದೆ. ನಾನು ಡಾಕ್ಟ್ರ್ ಆಗಬೇಕಾಗಿದ್ದರೆ ನೀನು ಫೇವರ್ ಕೇಳಬೇಕಾಗ್ತದೆ ಅವರ ಹತ್ರ, ಅದು ಬೇಡ, ನಾನು ಸ್ವತಂತ್ರವಾಗಿ ಒಬ್ಬ ಶಿಕ್ಷಕನಾಗ್ತೇನೆ ನಾನು ಅಂತೇಳಿ ಹೇಳಿದೆ. ನನಗೆ ಏನಾಯಿತು ಅಂದರೆ, ಆವಾಗ ಗಂಗೊಳ್ಳಿಗೆ ಹೋಗಲಿ, ನನಗೆ ಸಿಕ್ಕಿದ್ದು ಗಂಗೊಳ್ಳಿಯಲ್ಲಿ.
ಅವ ಒಳ್ಳೆ ಹೆಡ್ ಮಾಸ್ಟರ್ ಇದರಲ್ಲಿ SL ಕರ್ಣಿಕ್ ಅಂತ. ಅವರ ಮಗ ವಿಜ್ಞಾನಿ ಇಸ್ರೋದಲ್ಲಿ ಇದ್ದಾನೆ. ಅವರೆಲ್ಲ ನಮ್ಮ ಸ್ಟೂಡೆಂಟ್ಸೇ. ಅದು ದಾಟಿ ಹೋಗಬೇಕಲ್ಲ. ಯಾರೂ ಬರ್ತಾ ಇರಲಿಲ್ಲ ಗಂಗೊಳ್ಳಿಗೆ, ಮಾಸ್ಟ್ರಾಗಿ ಬರಲಿಕ್ಕೆ ಒಪ್ಪುತ್ತಾ ಇರಲಿಲ್ಲ. ನಾನು ಹೋದ ಕೂಡಲೇ ಯಾವುದೇ ರೀತಿಯ ಇಂಟರ್ವ್ಯೂ ಇಲ್ಲ, ಅಟೆಂಡೆನ್ಸ್ ಲಿಸ್ಟಲ್ಲಿ ದಸ್ಕತ್ ಹಾಕಿ ಕಾರಂತಾರೆ ಅಂತೇಳಿ ಹೇಳಿದ್ರು, ಇಷ್ಟು ಮಾತ್ರ. ಆದರೆ ನಮ್ಮ ಆಡಳಿತ ಮಂಡಳಿ ಅತ್ಯಂತ ಒಳ್ಳೆಯ ಆಡಳಿತ ಮಂಡಳಿ. ನಮ್ಮ ವೈಯಕ್ತಿಕವಾದ ಯಾವುದೇ ವಿಷಯಗಳಿಗೆ ಅವರು ಪ್ರವೇಶ ಮಾಡ್ತಾ ಇರಲಿಲ್ಲ. ಮತ್ತು ಕೆಲವು ಇನ್ಸ್ಟಿಟ್ಯೂಷನಲ್ಲಿ ನಾನು ನೋಡಿದ್ದೇನೆ, ಅಲ್ಲಿನ ಅಧ್ಯಾಪಕರು ಬೇರೆ ಶಾಲೆಗಳಿಗೆ ಹೋಗಿ ಭಾಷಣ ಮಾಡಿದರೆ ಅವರಿಗೆ ಒಂದು ಥರ ಆಗುವಂಥದ್ದು, ಅದಕ್ಕೆ ಅಡ್ಡಿ ಹಾಕಿ ಬಿಡ್ತಿದ್ದರು. ಇವರಿಗೆ ಕೆಲಸ ಇಲ್ಲ, ಅಲ್ಲಿ ಹೋಗಿ ಮಾಡ್ತಾರೆ ಅಂತ. ನಮ್ಮ ಆಡಳಿತ ಮಂಡಳಿ ಅಂದರೆ ನಾನು ಬೇರೆ ಕಡೆಗೆ ಹೋಗಿ ಭಾಷಣ ಮಾಡಿದರೆ ಅವರಿಗೆ ಅತ್ಯಂತ ಖುಷಿ, ನಮ್ಮ ಶಾಲೆಯ ಹೆಸರು ಕೂಡ ಅಲ್ಲಿ ಹರಡಿದ್ದು ಅಂತೇಳಿ. ಆ ರೀತಿಯಾಗಿ ನನಗೆ ಆಡಳಿತ ಮಂಡಳಿಗೆ ಅವರು ಬೆಂಬಲ ಕೊಟ್ಟಿದ್ದಾರೆ. ಎಷ್ಟೋ ಸಲ ನನ್ನ ಪಾಠಾವಧಿ ಇದ್ದರೂ ಕೂಡ ಅವಾಗ ನನಗೆ ಬೇರೆ ಕಡೆಯಲ್ಲಿ ಪ್ರೋಗ್ರಾಮ್ ಬಂದರೆ ಕಾರಂತರೆ ಇದು ಮತ್ತೆ ನೀವು ಪೂರೈಸ್ಬೋದು, ಅಲ್ಲಿ ಹೋಗಿ ಮಾಡಿ ಬನ್ನಿ. ಆ ರೀತಿಯಾಗಿ ಪ್ರೋತ್ಸಾಹವನ್ನು SV ಅವರು ಕೊಟ್ಟದ್ದರಿಂದ ನನಗೆ ಬೆಳೆಯಲಿಕ್ಕೆ ಅನುಕೂಲವಾಯಿತು. ಅಲ್ಲಿದ್ದಾಗಲೇ ನಾನು ನಾಟಕ ಪ್ರಯೋಗಗಳನ್ನು ಮಾಡ್ತಾ ಮಾಡಿದೆ. ಈಗ ಇವತ್ತು ಯಾವುದು ಹೊಸ ತಂತ್ರದ ನಾಟಕಗಳು ಅಂತೇಳಿ ಹೇಳ್ತಾವಲ್ಲ, ಈ ಯಯಾತಿಯಾಗಲಿ, ಹಿಟ್ಟಿನ ಹುಂಜವಾಗಲಿ, ಮತ್ತು ನಾನೇ ಬರೆದ ಒಂದು ದಿನ ಪ್ರತಿದಿನ ಎನ್ನುವಂಥ ನಾಟಕ, ಅದರ ಶಿರೋನಾಮೆ ಎನ್ನುವಂಥದ್ದು ಮೃಣಾಲ್ ಸೇನದ್ದು. ಅವರು ಏಕ್ ದಿನ್ ಪ್ರತಿದಿನ ಅಂತ ಹೇಳಿ ಬರೆದಿದ್ದರು. ಅದರ ಶಿರೋನಾಮೆ ಮಾತ್ರ, ಆದರೆ ನಾಟಕ ನನ್ನದೇ ಪೂರ್ತಿ. ಆವಾಗ ನನ್ನೊಬ್ಬ ಶಿಷ್ಯ ಇದ್ದಾನೆ, ಡಬ್ಬಿಂಗ್ ಮಾಡ್ತಾ ಇದ್ದಾನೆ ಅವನು ಈ ಬೆಂಗಳೂರಿನಲ್ಲಿ, ಸ್ಯಾಂಡಲ್ವುಡ್ನಲ್ಲಿ, ಚಂದ್ರಕಾಂತ್ ಕಟ್ಪಾಡಿ ಅಂತ. ಅವ ಹೇಳೋದು, ಸರ್ ನೀವು ಇದನ್ನು ಬಾಲಚಂದ್ರರ ಮೇಲೆ ಮಾನನಷ್ಟ ಮೊಕದ್ದಮೆ ಹಾಕಬೇಕು ಅಂತ. ಯಾಕೆ? ಅವರು ಒಂದು ಹೆಣ್ಣಿನ ಕತೆ ಅಂತ ಹೇಳಿ ಬರೆದಿದ್ದಾರೆ, ಅದೇ ಕನ್ನಡದಲ್ಲಿ ಬೆಂಕಿಯಲ್ಲಿ ಹರಡಿದ ಹೂವನ್ನು. ನೀವು ಅದಕ್ಕಿಂತ ಮೊದಲೇ ಇದನ್ನು ಬರೆದಿದ್ದೀರಿ, ನಿಮ್ಮ ಯಾಕೆ ಕಾಪಿ ಮಾಡಿರಬಾರದು? ಅದಕ್ಕೆ ನಾನು ಹೇಳಿದೆ, ಕನ್ನಡ ಬರುವುದಿಲ್ಲ ಮಾರಾಯ, ನನ್ನ ಅಭಿಪ್ರಾಯಗಳು ಎಲ್ಲೋ ಒಂದು ಕಡೆ ಅವರ ಅಭಿಪ್ರಾಯಗಳೊಂದಿಗೆ ಜೋಡಿಸಲ್ಪಟ್ಟಿವೆ ಅಷ್ಟೇ ಅಂತ ಹೇಳಿದೆ ಅವನಿಗೆ. ಆ ನಾಟಕ ಮಾತ್ರ ತುಂಬ ಯಶಸ್ವಿಯಾದಂಥ ನಾಟಕ ಅದು, ಒಂದು ದಿನ ಪ್ರತಿದಿನ ಎನ್ನುವಂಥದ್ದು. ಮತ್ತು ನನಗೆ ನಾಟಕಗಾರರಾಗಿ ನಾನು ಹೆಚ್ಚಿನವರಾಗಿ ಸಾಮಾನ್ಯವಾಗಿ ಕಂಪೆನಿ ನಾಟಕ ಆಡಿಸ್ತಾ ಇದ್ದೆ. ಅದು ನನಗೇನು ತೊಂದರೆ ಕೊಡಲಿಲ್ಲ. ಏನು ಮಾಡಿದೆ ಕಂಪೆನಿ ನಾಟಕಕ್ಕೆ? ಅದರಲ್ಲಿ ಒಂದು ಹೊಸ ಆಯಾಮ ಕಂಡುಕೊಂಡೆ. ಎಲ್ಲರೂ ಕೂಡ ರಂಗಗೀತೆಗಳು, ಸಿನಿಮಾ ಗೀತೆಗಳನ್ನು ಹಾಕಿ ಕಂಪೆನಿ ನಾಟಕಗಳನ್ನು ಹಾಡು ಮಾಡ್ತಾ ಇದ್ದಾರೆ. ನನ್ನ ನಾಟಕಗಳಲ್ಲಿ ಅದು ಬರಲಿಕ್ಕಿಲ್ಲ, ಭಾವಗೀತೆಗಳೇ ಬರ್ತಾಯಿದ್ದವು. ಭಾವಗೀತೆಗಳನ್ನು ತಂದೆ ಅಲ್ಲಿ. ಅದರಲ್ಲಿ ನನ್ನ ಮೆಚ್ಚಿನ ಒಂದು ಭಾವಗೀತೆ ಉಂಟು, ನಾನು ಹೇಳದೇ ಇದ್ದರೆ ಅಪರಾಧಿ ಆಗ್ತೇನೆ. ಇವತ್ತಿಗೂ ಕೂಡ ಹಾಗೆ, ನನಗೆ ಅದನ್ನು ಕೇಳಿದಾಗ ಕಣ್ಣೀರೇ ಬರ್ತದೆ. ಅದು ಮೈಸೂರು ಅನಂತ ಸ್ವಾಮಿಯೇ ಹಾಡಬೇಕು. ಕರುನಾಳು ಬಾ ಬೆಳಕಿ ಮುಸುಕಿದೀ ಮಬ್ಬಿನಲ್ಲಿ ಕೈ ಹಿಡಿದು ನಡೆಸೆನ್ನನು ಎನ್ನುವಂಥದ್ದು ಒಂದು ರೀತಿಯ ನನ್ನ ಆರಾಧನಾ ಶ್ಲೋಕ ಅಂತೇಳಿ ಹೇಳ್ಬೋದು. ಅಷ್ಟು ಖುಷಿಯಾಗ್ತದೆ ನನಗೆ. ಕಾರ್ಡಿನಲ್ ನ್ಯೂಮನ್ ಬರೆದದ್ದು, BM ಶ್ರೀ ಅವರು ಅನುವಾದ ಮಾಡಿದ್ದು. ಕಾರ್ಡಿನಲ್ ನ್ಯೂಮನ್ ಮರೆತು ಹೋದರೂ ಎಲ್ಲರಿಗೂ ನೆನಪಿರೋದು BM ಶ್ರೀ ಮತ್ತು ಆ ಕನ್ನಡದ ಪದ್ಯ. ಗಾಂಧೀಜಿಗೂ ಕೂಡ ಪ್ರೇರಣೆ ಕೊಟ್ಟದ್ದು ಅದೇ ಪದ್ಯ. ಹಾಗಾಗಿ ನಾಟಕಗಳನ್ನು ನಾನು SC ಜೂನಿಯರ್ ಕಾಲೇಜಿನಲ್ಲಿ ನಾಟಕ ಬಂತ ಕೂಡಲೇ ನಾನು ಆಡಳಿತ ಮಂಡಳಿ ಕಾರಂತರೇ ಕೊಟ್ಬಿಡಿ. ಅಲ್ಲಿ ನಾವು ಹೊರಗಿನ ಸಮಾಜದಲ್ಲಿರೋ ಯುವಕ ಮಂಡಳದವರು ಕೂಡ ಹಾಗೆ ನಾಟಕವ ನಿರ್ದೇಶನ ಕಾರಂತರ ಕೊಟ್ಬಿಡಿ ಅಂತೇಳಿ ಹೇಳಿಬಿಡೋದು. ಜನಸಾಗರ ಅಂತೇಳಿ ಹೇಳಿದ್ರೆ ಆ ರೀತಿ ಇತ್ತು ಆವಾಗ ಒಂದು ನಾಟಕ ನೋಡಲಿಕ್ಕೆ. ಆವಾಗ ನಾನು ಇದೇ TN ಸೀತಾರಾಮರ ಈ ಬದುಕ ಮನ್ನಿಸೋ ಪ್ರಭುವೆ ಅಂತ ಎನ್ನುವಂಥ ನಾಟಕ ಮಾಡಿದೆ. ಇದು ನನ್ನ ಜೀವನದಲ್ಲಿ ಕೆಲವು ಹಂತಗಳು. ಹೆಚ್ಚಾಗಿ ಮಾಡಿದ್ದು ನಾನು ಕಂಪೆನಿ ನಾಟಕಗಳನ್ನೇ. ಅದು ಒಂದು ನಾಟಕದ ಪ್ರಕಾರ ಅಂತ. ಆ ನಾಟಕದಲ್ಲಿ ನನ್ನನ್ನು ಎತ್ತಿ ಮೇಲ್ಗಡೆ ಹಾಕಿದವರು ಮೈಲಾರೇಶ್ವರ ಯುವಕ ಮಂಡಳದ ಹುಡುಗರು. ಸ್ನೇಹಿತರೆ, ಅತ್ಯಂತ ಶ್ರೇಷ್ಠವಾದ ಸಂಸ್ಥೆಯನ್ನು ಕಟ್ಟಿದ್ರು. ಆ ಸಂಸ್ಥೆಯನ್ನು ರಾಷ್ಟ್ರಮಟ್ಟಕ್ಕೆ ತಗೊಂಡು ಹೋದರು. ಸಾವಿರ ನಾಟಕದ ಪ್ರಯೋಗಗಳಾಗ್ತಾ ಹೋಯಿತು. ಸ್ವತಃ ನಾಟಕವನ್ನು ಬರಲಿಕ್ಕೆ ಸ್ಟಾರ್ಟ್ ಮಾಡಿದರು. ನಾಟಕದಲ್ಲಿ ಹೊಸ ಪ್ರಯೋಗವನ್ನು ಮಾಡ್ತಾ ಹೋದರು. ಶಿಕ್ಷಣದಲ್ಲಿ 38 ವರ್ಷ ಪ್ಲಸ್ 4 ವರ್ಷ 42 ವರ್ಷ ನಿರಂತರ ಪಾಠ ಮಾಡಿದರು. ವಿದ್ಯಾರ್ಥಿಗಳ ಸಂದೋಹವನ್ನು ಸೃಷ್ಟಿ ಮಾಡಿದರು. ಸ್ನೇಹಿತರೆ, ಈ ಗುರು ಶಿಷ್ಯ ಪರಂಪರೆಯ ಅತಿ ಶ್ರೇಷ್ಠವಾದ ಕೊಂಡಿ ಮಾತಾಡ್ತಾ ಇದೆ. ಒಂದು ಬ್ರೇಕ್ ಹೋಗ್ತಾ ಇದ್ದಾನೆ. ಬ್ರೇಕ್ ನಂತರ ಗುರುಗಳು ಮತ್ತೆ ಮಾತಾಡ್ತಾರೆ. ಸ್ನೇಹಿತರೆ, ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತಾ ಇದ್ದೇನೆ. ಸ್ಕೈಸ್ ದ ಲಿಮಿಟ್ ಮುಂದುವರಿತಾ ಇದೆ. ಆಕಾಶವೇ ಮಿತಿ ಸಾಧಕರ ಕತೆ ಇದು. ಪ್ರತಿ ವಾರದ ಅಚ್ಚರಿ ಅಂತ ಬಹಳ ಪ್ರೀತಿಯಿಂದ ಹೇಳ್ತಾ ಇದ್ದೇನೆ. ಇವತ್ತು ಕೋಣಿ ಶಿವಾನಂದ್ ಕಾರಂತ ನಮ್ಮ ಸ್ಟುಡಿಯೋಕ್ಕೆ ಬಂದಿದ್ದಾರೆ. ಅವರ ಬದುಕಿನ ರೋಚಕತೆಯನ್ನು ನೋಡ್ತಾ ಹೋದಾಗ ನನಗೆ ಬಹಳ ಆಶ್ಚರ್ಯಗಳು ನಮ್ಮ ಕಣ್ಣಿಗೆ ಬೀಳ್ತವೆ.
ಹೌದು ಸ್ನೇಹಿತರೆ, 42 ವರ್ಷಗಳ ಕಾಲ ಪಾಠ ಮಾಡಿದ್ದಾರೆ, ಸಾವಿರ ವಿದ್ಯಾರ್ಥಿಗಳನ್ನು ಬೆಳೆಸಿದ್ದಾರೆ, ಸಾಕಷ್ಟು ನಾಟಕಗಳನ್ನು ಬರೆದಿದ್ದಾರೆ, ನಾಟಕದಲ್ಲಿ ಹೊಸ ಪ್ರಯೋಗವನ್ನು ಮಾಡಿದ್ದಾರೆ, ಅಂಕಣಗಳನ್ನು ಬರೆದಿದ್ದಾರೆ, ಪ್ರಖರ ಭಾಷಣಕಾರರಾಗಿದ್ದಾರೆ, ಸಂಸ್ಥೆಗಳನ್ನು ಕಟ್ಟಿದ್ದಾರೆ. ಅವರೇ ಹೇಳುವ ಹಾಗೆ ಅವರು ಕಟ್ಟಿ ಬೆಳೆಸಿರ್ತಕ್ಕಂಥ ಮೈಲಾರೇಶ್ವರ ಯುವಕ ಮಂಡಳ ಇವತ್ತು ರಾಷ್ಟ್ರಮಟ್ಟಕ್ಕೆ ಹೋಗಿರ್ತಕ್ಕಂಥದ್ದು, ಅದರ ಸರ್ವಧರ್ಮ ಸಮನ್ವಯತೆ ಎಲ್ಲರ ಗಮನವನ್ನು ಸೆಳೆದಿರ್ತಕ್ಕಂಥದ್ದು. ಇದ್ರ ಬಗ್ಗೆ ಸಾಕಷ್ಟು ಅವರು ಮಾತಾಡ್ತಾರೆ. ನಾನು ಮತ್ತೆ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೇನೆ. ಗುರುಗಳು, ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಹೇಳ್ತಾ ಬಂದಿರಿ ಮೈಲಾರೇಶ್ವರ ಯುವಕ ಮಂಡಲ, ಅದ್ರ ಬಗ್ಗೆ ಹೇಳಿ. ಮೈಲಾರೇಶ್ವರ ಯುವಕ ಮಂಡಳ 1978ರಲ್ಲಿ ಸ್ಥಾಪನೆ ಆಯ್ತದು. ಅಲ್ಲಿನಿಂದ ಇಲ್ಲಿನವರೆಗೂ ಕೂಡ ಯಾವ ಯುವಕ ಮಂಡಳಗಳು ಕೇಳಿದರೆ ಅವರು ಏನು ಮಾಡ್ತಾರೆ, ಒಂದು 10 ವರ್ಷ ನಾಟಕ ಆಡ್ತಾರೆ. ಆನಂತರ ಬೇರೆಯವರನ್ನು ಕರೆಸಿ ರಸಮಂಜರಿಯೋ ಈ ರೀತಿಯ ಕಾರ್ಯಕ್ರಮ ಮಾಡ್ತಾರೆ. ನಮ್ಮ ಮೈಲಾರೇಶ್ವರ ಯುವಕ ಮಂಡಳದ ಗುಟ್ಟು ಅಂತೇಳಿ ಹೇಳಿದರೆ, ಯಾವಾಗ ನಾವು ನಾಟಕವನ್ನು ಆಡುವುದನ್ನು ಬಿಡ್ತೇವೋ ಅಥವಾ ಇನ್ನೊಬ್ಬರನ್ನು ಕರೆಸಿ ರಸಮಂಜರಿ ಮಾಡ್ತೇವೋ ನಮಗೆ ವಾರ್ಷಿಕೋತ್ಸವ ಬೇಡ ಎನ್ನುವಂಥ ಭಾವನೆ ಇದೆ ಅವರಲ್ಲಿ. ಅದನ್ನು ನನ್ನಿಂದಲೇ ಆಡಿಸ್ತಾ ಇದ್ದರು ಅವರು ಪ್ರತಿ ನಾಟಕಗಳನ್ನು. ತುಂಬ ಹುಡುಗರು ಅದರೊಳಗೆ ಬೆಳೆದು ಬಂದರು. ಬಹಳ ರೀತಿಯ ಒಳ್ಳೆಯ ಭಾಷಣಗಾರರೂ ಆದರು ಅವರು ಮೈಲಾರೇಶ್ವರದವರು. ಎಲ್ಲಿಯವರೆಗೆ ಅಂದರೆ ನನಗೇ ಗೊತ್ತಿರಲಿಲ್ಲ, ನನ್ನ ಪತ್ರಿಕಾ ಸಂಪಾದಕರಾಗಿರತಕ್ಕಂಥ ಕುಂದಪ್ರಭಾದ ಯೇಷಣೆಯವರು ಮತ್ತು ಮೈಲಾರೇಶ್ವರ ಯುವಕ ಮಂಡಳದವರು ಒಟ್ಟುಗೂಡಿ ಷಷ್ಠಬ್ದಿಯನ್ನು ಆಚರಿಸಿದರು. ನಿಮ್ಮ 60ನೇ ವರ್ಷದ ಅದ್ಭುತವಾದ ಕಾರ್ಯಕ್ರಮ. ಹೌದು, ಅತ್ಯಪೂರ್ವವಾದದ್ದು. ನಾವು ಎಲ್ಲರೂ ಎಣಿಸಿದ್ದಾರೆ ಇದು ಹಾಲ್ ಫುಲ್ ಆಗುವುದಿಲ್ಲ ಅಂತ. ಅದು ಒಂದು ರೀತಿಯಲ್ಲಿ ಹಾಲ್ ಬಿರಿದು ಹೋಗುವ ರೀತಿಯಲ್ಲಿ ಜನ ಬಂದರು. ಅದನ್ನು ಹರಿಕೃಷ್ಣಪ್ಪನವರು, ಈ ನಮ್ಮ ಈಗಿನ ಮುಕ್ತೇಸರಾದ ಅಡ್ಯಂತಾಯರು ಇವರೆಲ್ಲ ಇದ್ದಿದ್ದರು. ಗೋವಾದಿಂದ ಯಾಳಗಿಯವರು ಬಂದಿದ್ದರು. ಯಾಳಗಿಯವರು ಒಂದು ಫೋನಿನಲ್ಲಿ ಹೋದ ಮೇಲೆ ಒಂದು ಫೋನಿನಲ್ಲಿ ಒಂದು ಕವನ ಬರೆದರು. ಆ ಕವನ ನಿಜವಾಗಿ ನಿನ್ನ ಓದುವಾಗ ಕಣ್ಣೀರು ಬರ್ತದೆ. ಜಗತ್ತಿನ ಮೇಲೆ ಇನ್ನಾವ ದೇವರು ಇಲ್ಲ, ನಾನು ನೋಡಿದುದು ನಿಮ್ಮನ್ನೇ 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 ಅಂತ. ಇದಕ್ಕಿಂತ ಪ್ರಶಸ್ತಿ ಇನ್ಯಾವುದಾದರೂ ಬೇಕಾ? ಅವರು ಡಾಕ್ಟ್ರೇಟ್ ಆದವರು, ಅವರು ಒಳ್ಳೆಯ ಕವಿ ಎಲ್ಲ ಹೌದು. ಅಂಥವ್ರು ನನ್ನ ಬಗ್ಗೆ ಇಂಥ ಮಾತುಗಳನ್ನು ಆಡಿದ್ದುಂಟಲ್ಲ, ನನಗೆ ಪ್ರಶಸ್ತಿ ಬೇಡ. ಮೈಲಾರೇಶ್ವರ ಯುವಕ ಮಂಡಳ ಒಂದು ಮಾತು ಹೇಳಿದ್ದಾರೆ ಮಕ್ಕಳು, ಸರ್ ನೀವು ರಿಟೈರ್ ಆದ್ರೆ ಆಲೋಚನೆ ಮಾಡೋದು ಬೇಡ, ನಾವು 300-400 ಜನ ಇದ್ದೀವಿ, ನಮ್ಮ ಒಂದೊಂದು ಮನೆಯಲ್ಲಿ ಒಂದು ದಿನ ಕಳೆದ್ರೆ ನಿಮ್ಮೊಂದು ವರ್ಷ ಕಳೆದೋಗುತ್ತೆ, ಆವಾಗ ನಿಮಗೆ ಈ ರಿಟೈರ್ಮೆಂಟಿನ ಆಲೋಚನೆಯೇ ಇರುವುದಿಲ್ಲ ಅಂತ ಅವರು. ಹಾಗಾಗಿ ನನಗೆ ಧೈರ್ಯ ತುಂಬುತ್ತಿದ್ದರು. ನನ್ನ ಅಸ್ವಸ್ಥತೆಯಲ್ಲಿಯೂ ಕೂಡ ಆಸ್ಪತ್ರೆಗೆ ಬಂದು ನನ್ನೊಡನೆ ಮಲಗ್ತಾ ಇದ್ದರು. ಅದು ಗಂಗೊಳ್ಳಿಯ ಕೆಲವು ಆತ್ಮೀಯ ಮಿತ್ರರು ಮತ್ತು ಈ ನಮ್ಮ ಮೈಲಾರೇಶ್ವರದ ಯುವಕ ಮಂಡಳದವರು. ಎಲ್ಲಿಯೂ ಕೂಡ ಅವರನ್ನು ಇದು ಮಾಡ್ತಾ ಇರಲಿಲ್ಲ. ಅವರಿಗೆ ರಾಜ್ಯ ಪ್ರಶಸ್ತಿ ಬರುವಂಥ ಸಂದರ್ಭದಲ್ಲಿ ನಾನು ದೇಶಿಯಲ್ಲಿ ಇದ್ದುದರಿಂದಾಗಿ ಏನಾಗಿದೆ, ಸ್ಕ್ರ್ಯಾಪ್ ಬುಕ್ ಹೇಗೆ ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಅದನ್ನು ಚೆನ್ನಾಗಿ ನಾನು ಮತ್ತು ಡಿ ಕೆ ಅಣ್ಣಪ್ಪಯ್ಯ ಅಂತೇಳಿ ಅಲ್ಲಿನವರು ಒಟ್ಟುಗೂಡಿ, ಅವರು ಮೈಲಾರೇಶ್ವರದವರು ಒಟ್ಟುಗೂಡಿ ಅದನ್ನು ಮಾಡಿದೆವು. ಅದಕ್ಕೆ ಆ ವರ್ಷದ ಉಡುಪಿ ಜಿಲ್ಲೆಯಲ್ಲಿ ಪ್ರಥಮವಾಗಿ ರಾಜ್ಯದ ಪ್ರಶಸ್ತಿಯನ್ನು ಪಡೆದ ಏಕಮಾತ್ರ ಯುವಕ ಮಂಡಳ ಮೈಲಾರೇಶ್ವರ ಆಗಿತ್ತು. ಸೊ ನನಗೆ ಕುತೂಹಲ ಇರತಕ್ಕಂಥದ್ದು, ಅಲ್ಲಿ ಎಲ್ಲಾ ಧರ್ಮದವರು ಸೇರಿ ಧಾರ್ಮಿಕ ಹಬ್ಬವನ್ನು ಆಚರಣೆ ಮಾಡುವಂಥದ್ದು. ಎಲ್ಲ ಧರ್ಮದವರು ಇದ್ದಾರೆ. ವಿಶೇಷವಾಗಿ ಶಿವರಾತ್ರಿ ಹಬ್ಬದಲ್ಲಿ ಮುಸ್ಲಿಮರಾಗಲಿ ಕ್ರೈಸ್ತರಾಗಲಿ ಅಲ್ಲಿ ಒಂದು ಯಾವುದು ರುದ್ರಾಭಿಷೇಕ ಕೊಟ್ಟು ಹೋಗಿಯೇ ಹೋಗ್ತಾರೆ. ಅದರಲ್ಲೂ ಇಬ್ರಾಹಿಂ ಸಾಹೇಬರು ಅಂತ ಹೇಳಿದ್ದಾರೆ, ಅವರು ನಮ್ಮ ಅಧ್ಯಕ್ಷರು ಕೂಡ ಆಗಿದ್ದರು. ಅವರು ಎಲ್ಲಿಯವರೆಗೆ ಅಂದರೆ ಮೊನ್ನೆ ಅದರ ಜೀರ್ಣೋದ್ಧಾರ ಆಗಿ ಅದಕ್ಕೆ ಪ್ರಭಾವಳಿಗಳನ್ನು ಬೆಳ್ಳಿನ ತರುವಾಗ 1-2 ಗಂಟೆಗಳ ಕಾಲ ಅವರ ಅಸಖ್ಯ ಇದ್ದರೂ ಆ ದೇವಸ್ಥಾನದ ಮುಂದೇ ನಿಂತುಕೊಂಡಿದ್ದರು. ಅವರು ನಮ್ಮಲ್ಲಿ ಆ ಜಾತಿ ಭೇದವೇ, ನಮ್ಮ ಎಲ್ಲ ರೀತಿಯ ಜಾತಿಯವರು ನಮ್ಮಲ್ಲಿ ಇದ್ದಾರೆ, ಅವರು ಇವರು ಅಂತೇಳಿ ಇಲ್ಲ, ಎಲ್ಲರೂ ಇದ್ದಾರೆ. ಹಾಗಾಗಿ ನನಗೆ ಆ ಯುವಕ ಮಂಡಳದ ಮೇಲೆ ಹೆಚ್ಚಿನ ಪ್ರೀತಿ. ಯಾವುದೋ ಒಂದು ಲೇಬಲ್ ಹಾಕಿಕೊಂಡು ಇದು ಇಂಥವರಿಗೆ ಮಾತ್ರ ಮೀಸಲು ಎನ್ನುವಂಥದ್ದು ನಾನು ಅದನ್ನು ಒಪ್ಪುವಂಥದ್ದೇ ಅಲ್ಲ. ಮನುಷ್ಯ ಜನಾಂಗ ಎಲ್ಲ ಒಂದೇ. ನನಗೆ ವಿವೇಕಾನಂದರ ಒಂದು ವಾಣಿ, ಅದನ್ನು ನಾನು ಯಾವಾಗಲೂ ನನ್ನ ಹೃದಯದಲ್ಲಿ ಸ್ಥಾಪಿಸಿಕೊಂಡಿರುತ್ತೇನೆ. ಮನುಷ್ಯನನ್ನು ಪಾಪಿ ಎಂದು ಕರೆಯುವುದೇ ಮಹಾನ್ ಪಾಪ. ಬಹುಶಃ ಇಷ್ಟು ಒಳ್ಳೆಯ ಉದ್ಘೃತವನ್ನು ನಮ್ಮ ಯಾವ ಜನರು ಕೂಡ ಕೊಟ್ಟಿದಂಥದ್ದು ಇಲ್ಲ. ಅದನ್ನು ವಿವೇಕಾನಂದರು ಕೊಟ್ಟಿದ್ದಾರೆ. ಅದು ನನಗೆ ನಿಜವಾದ ಲಾಂಛನ. ನಾನು ಯಾರನ್ನೂ ಕೂಡ ಈಸ್ ಎ ಸಿನ್ನರ್ ಅಂತ ಹೇಳೋಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದರೆ ನನಗೆ ಗೊತ್ತುಂಟು ನನ್ನ ತಪ್ಪುಗಳು ಎಷ್ಟು ಎನ್ನುವಂಥದ್ದು ನನ್ನ ಅರಿವಿಗೆ ಬರ್ತದೆ ಆಂತರ್ಯದಲ್ಲಿ. ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಅವನ ಅಪರಾಧಿ ಪ್ರಜ್ಞೆ ಎನ್ನುವಂಥದ್ದು ಒಳಗಡೆ ಇರ್ತದೆ. ಅವನೇನು ಕಠೋರನಾದವನು ಅಲ್ಲ. ಮನುಷ್ಯರು ಎನ್ನುವಂಥವರು ಅವರ ಒಳಗೆ ಇರ್ತದೆ. ಅದು ಸನ್ನಿವೇಶ ಸಂದರ್ಭಗಳು ಏನು ಮಾಡ್ತವೆ, ಆ ಮನುಷ್ಯನನ್ನು ಕೈಗೊಂಬೆಯನ್ನಾಗಿ ಮಾಡ್ತವೆ. ಆವಾಗ ಅವನಿಂದ ಆಗಬಾರದ ಒಂದು ಕೆಲಸ ಆಗಿ ಹೋಗ್ತದೆ. ಆವಾಗ ಎಲ್ಲ ಲೇಬಲ್ ಹಾಕಿಬಿಡ್ತಾರೆ, ನೀನು ಇಂಥವ ನೀನು ಅಂಥವ ಅಂತ. ನಮ್ಮ ಮೈಲಾರೇಶ್ವರ ಮಕ್ಕಳಿಂದ ನಾನು ಕಲಿತ ಪಾಠ ಅಂದರೆ
ಎಲ್ಲಿಯವರೆಗೆ ಅಂದರೆ ಬರೀ ಯುವಕ ಮಂಡಳದ ಕಾರ್ಯಕ್ರಮ ಮಾತ್ರ ಅಲ್ಲ, ಯಾರು ತೀರಿ ಹೋಗಲಿ ಚಟ್ಟ ಕಟ್ಟಲಿಕ್ಕೆ ಇವರೇ ಬರ್ತಾರೆ, ಯಾರ ಮದುವೆ ಆಗಲಿ ತೋರಣ ಕಟ್ಟಲಿಕ್ಕೆ ಇವರೇ ಬರ್ತಾರೆ. ಇನ್ನು ರಸ್ತೆ ಒಂದು ನಮ್ಮದು ಸರಿ ಇರಲಿಲ್ಲ, ಅದಕ್ಕೆ ಪ್ರತಿಭಟನೆ ಮಾಡಿದರು. ಮೊದಲಾಗಿ ಕಾಂಕ್ರೀಟೀಕರಣಗೊಂಡಂಥ ಏಕಮಾತ್ರ ದೊಡ್ಡ ರಸ್ತೆ ಅಂದರೆ ಚಿಕ್ಕನ್ ಸಾಲ್ ರಸ್ತೆ. ಅವರಿಗೂ ಚಿಕ್ಕನ್ ಸಾಲ್ ಅಂದರೆ ಏನಂತ ಹೇಳಿ ಗೊತ್ತಿರಲಿಲ್ಲ. ಆಯಿತಾ, ಆವಾಗ ಒಬ್ಬರು ಸಬ್ ಇನ್ಸ್ಪೆಕ್ಟರ್ ಪೊಲೀಸ್ ಕಡತದಲ್ಲಿ ಉಂಟು, ಇದು ಚಿಕ್ಕಮ್ಮ ದೇವತೆಯಿಂದ ಆದ್ದಲ್ಲ, ಅಥವಾ ನೀವು ಮಕ್ಕಳು ಚಿಕನ್ ಅಂತಿರಲ್ಲ ಅದರೊಳಗಿಂದು ಆದದ್ದಲ್ಲ. ಚಿಕ್ಕ ಎನ್ನುವ ಒಬ್ಬ ಗಂಗೊಳ್ಳಿ, ಇದು ಕುಂದಾಪುರದಿಂದ ಬಸ್ರೂರಿಗೆ ಹೋಗಲಿಕ್ಕೆ ಅಲ್ಲಿ ಒಂದು ಆನಗಳ್ಳಿ ಹೊಳೆ ಉಂಟು, ಅದನ್ನು ದಾಟಿಕೊಂಡು ಹೋಗಲಿಕ್ಕೆ ಇದ್ದಿದ್ದ. ಅವನು ಚಿಕ್ಕ, ಅವನ ಸಂತಾನದವರಿಗೆಲ್ಲ ಚಿಕ್ಕನ್ ಸಾಲ್ ಅಂತ ಬಂದು ಚಿಕ್ಕನ್ ಸಾಲ್ ರಸ್ತೆ ಆದದ್ದು ಅದು ಅಂತ. ಅದನ್ನು ನಾನು ಮೊನ್ನೆ ಕೆಲವೇ ಸಮಯದ ಹಿಂದೆ ಲೇಖನದಲ್ಲಿ ಬರೆದಿದ್ದೇನೆ. ಅದನ್ನು ನೋಡಿಯೇ ನಮ್ಮ ಕೆಲವರಿಗೆ ಭಾಳ ಖುಷಿಯಾಗಿ ಹೋಗಿ ಹೇಳಿದರು. ಒಬ್ಬರು ನಮ್ಮ ಒಬ್ಬ ಪ್ರಿನ್ಸಿಪಾಲ್ ಎಸ್ ನಾರಾಯಣ ರಾವ್ ಅಂತ, ಅವ್ರು ಫೋನ್ ಮಾಡಿ ಹೇಳಿದ್ರು, ಈ ಲೇಖನಕ್ಕೆ ಪೀಟರ್ ಬೂರ್ಕರ್ ಅವಾರ್ಡ್ ಬರಬೇಕು. ಮತ್ತೇನು ಬರೋದಿಲ್ವಾ ಕೇಳಿದೆ, ಸುಮ್ಮನೆ ಕೂತ್ಕೊಳ್ಳಿ ಅಂದೆ. ಆಯಿತಾ, ಹಾಗೆ ಈ ರೀತಿಯ ಜೀವನಗಳು ನಮ್ಮದು ಅಲ್ಲಿ ಸಾಗ್ತಾ ಇದ್ದವು. ನೀವು ಬರೆದಿರ್ತಕ್ಕಂಥ 10 ಅತಿ ಅದ್ಭುತವಾಗಿರ್ತಕ್ಕಂಥ ಪುಸ್ತಕಗಳು, ಅದರಲ್ಲಿ ಕೂಡ 900 ಪುಟ ಇರತಕ್ಕಂಥ ಅನಿಮಿಷ ಪುಸ್ತಕ. ಈ ಪುಸ್ತಕದ ಸಾಧನೆ, ಅದರಿಂದ ಇರತಕ್ಕಂತಹ ಶೋಧನೆಗಳು ಅದ್ಭುತವಾಗಿರ್ತಕ್ಕಂಥದ್ದು. ಅದು ಸರ ಅನಿಮಿಷ ಅಂತೇಳಿ ಇಟ್ಟಾಗ ಎಲ್ಲರೂ ಎಣಿಸಿದರು. ನನಗೆ ನನ್ನ ಗುರುಗಳಾದಂಥ ಇಂಗ್ಲೀಷ್ ಗುರುಗಳಾಗಿರತಕ್ಕಂಥ ಕಾಲೇಜಿನಲ್ಲಿ ರಘುರಾಮ್ ರಾವ್ ಬೈಕಂಪಾಡಿ ಅಂತ ಕವಿ ಇದ್ದಾರೆ. ಅವರು ಒಂದು ಬರೆದಿದ್ದರು, ಬಾಳುದ್ದ ನನ್ನ ಪಯಣ ಅನಿಮೇಷ ಸಾಕ್ಷಿಯೋ ನಕ್ಷತ್ರ ಭ್ರಮಣ ಅಂತ. ನನಗೆ ಆ 2 ವಾಕ್ಯ ಉಂಟಲ್ಲ ತುಂಬ ಖುಷಿ ಕೊಟ್ಟದ್ದು. ಅಲ್ಲಿ ಅನಿಮಿಷ ಅಂದರೆ ಕಣ್ಣು ಮುಚ್ಚದೇ ಇರುವಂಥ ದೇವತೆಗಳು ಅಂತೇಳಿ ನಾನು ಮುನ್ನುಡಿಯಲ್ಲಿ ಬರೆದೆ. ಇದು ಯಾವುದು ನಿಮ್ಮ ತತ್ವಗಳ ಮೇಲೆ ನಿಂತಂಥದ್ದಲ್ಲ. ಇಲ್ಲಿ ಅನಿಮಿಷ ಅಂದರೆ ಒಬ್ಬ ಪತ್ರಿಕಾ ಕಾಲಮಿಸ್ಟ್ ಆದವನಿಗೆ ಕೆಲವೊಮ್ಮೆ ಎಷ್ಟು ಒತ್ತಡ ಇರುತ್ತದೆ ಅಂದರೆ ಅವನು ಕಣ್ಣು ಮುಚ್ಚದೇ ಬರಿಬೇಕಾಗ್ತದೆ. ಅದಕ್ಕೋಸ್ಕರ ಬರೆದದ್ದು ಇದು, ಬೇರೆ ಏನೂ ಅಲ್ಲ. ನೀವು ಆ ಫಿಲಾಸಫಿ ಎಲ್ಲ ತಂದು ಇಲ್ಲಿ ಹಾಕಬೇಡಿ, ಇದು ನನ್ನ ನಿಜವಾದ ರೀತಿಯಲ್ಲಿ. ಅದೇ ರೀತಿಯಲ್ಲಿ ನಾನು ಬರೆದೆ, ನಾನಲ್ಲ ಅಪ್ರಮೇಯ ಅಂತ. ನಾನಲ್ಲ ಅಂತ ಹೇಳೋದಕ್ಕೂ ಕಾರಣ ಇದೆ. ಕಾರಣ ಏನಂದರೆ ನಾನು ಹಲವು ಕಡೆಗಳಿಂದ ಮಾಹಿತಿ ಸಂಗ್ರಹ ಮಾಡಿದ್ದೇನೆ, ಓದಿದ್ದೇನೆ, ಅಧ್ಯಯನ ಮಾಡಿದ್ದೇನೆ. ನನ್ನದಾಗುವುದು ಹೇಗೆ? ನಾನು ತೋರಣ ಕಟ್ಟಿದ್ದೇನೆ, ಪೂರಣ ಎಲ್ಲ ಅವರದ್ದೇ, ಉಳಿದವರದ್ದೇ. ಹಾಗಾಗಿ ನಾನಲ್ಲ ಅಂತ ಹೇಳಿದೆ. ಅಪ್ರಮೇಯ ಅಂತ ಯಾಕೆ ಹೆಸರು ಕೊಟ್ಟರಿ ಅಂತ ಕೇಳಿದಾಗ, ಯಾವ ಸಿದ್ಧಾಂತದ ಮೇಲೆ ನನ್ನದು ರೂಪುಗೊಂಡಿಲ್ಲ. ನನಗೆ ಎಲ್ಲ ಸಿದ್ಧಾಂತಗಳು ಒಂದೇ, ನನ್ನ ಸಿದ್ಧಾಂತ ಒಂದೇ. ಎಲ್ಲಿ ಮನುಷ್ಯರನ್ನಾಗಿ ಕಾಣುವುದಿಲ್ಲವೋ ಅದು ನನಗೆ ಸಿದ್ಧಾಂತವಲ್ಲ. ಇದನ್ನೇ ಗಿರೀಶ್ ಕಾರ್ನಾಡ್ ಹೇಳಿದ್ದು ಯಯಾತಿ ನಾಟಕದಲ್ಲಿ. ಯಯಾತಿ ಹತ್ರ ಬಂದು ಗುರು ಹೇಳ್ತಾನೆ, ಅಪ್ಪ, ಮನುಷ್ಯನಿಗೆ ದೇವರು ಕಲ್ಲಾಗುವುದು ಬೇಕು, ಮನುಷ್ಯನಾಗುವುದು ಬೇಡ. ಇದು ನನ್ನ ಮೇಲೆ ಅತ್ಯಂತ ಒಂದು ಪ್ರಭಾವವನ್ನು ಬೀರಿದಂಥದ್ದು. ಜಗತ್ತಿನಲ್ಲಿ ನಾನು ಅದ್ಭುತ ಅಂತ ನಂಬಿಕೊಂಡದ್ದು ಇಬ್ಬರು ವ್ಯಕ್ತಿಗಳನ್ನು. ಅದು ಒಂದು 8ನೇ ಶತಮಾನದ ಶಂಕರಾಚಾರ್ಯರು, 16ನೇ ಶತಮಾನದ ಇಟಲಿಯ ನಮ್ಮ ಲಿಯನಾರ್ಡೋ ಡಾ ವಿನ್ಸಿ ಅವರು. ಇವರಂಥ ಅದ್ಭುತಗಳನ್ನು ನಾನು ಜಗತ್ತಿನಲ್ಲಿ ನೋಡಲೇ ಇಲ್ಲ. ಯಾವ ವಿಜ್ಞಾನಿಯೂ ಇವರಿಗೆ ಸರಿಸಾಟಿಯಾಗಲಾರ. ಯಾಕೆಂದರೆ ಶಂಕರಾಚಾರ್ಯರ ಯಾವುದೇ ಒಂದು ಶ್ಲೋಕ ಇರಲಿ, ಅದರ ಹಿಂದೆ ಒಂದು ಸಿದ್ಧಾಂತ ಇದ್ದೇ, ವೈಜ್ಞಾನಿಕ ಸಿದ್ಧಾಂತ ಇದೆ. ನಾವು ಸುಲಭದಲ್ಲಿ ಹೇಳ್ತೇವೆ, ಪುನರಪಿ ಜನನಂ ಪುನರಪಿ ಮರಣಂ ಜಠರೇ ಶಯನಂ ಇಹ ಸಂಸಾರೆ ಅಂತ ಹೇಳುವಂಥ ಕೃಪೆಯ ಪಾರೆ ಪಾಹಿ ಮುರಾರೆ ಅಂತ ಹೇಳ್ತೇವೆ. ಅದೊಂದು ಚಕ್ರ, ಇವನೇ ಅವನು ಪುನಃ ಹುಟ್ಟುತ್ತಾನೆ ಅಂತೇಳಿ ಅಲ್ಲ. ಜನನ ಮರಣಗಳು ಪ್ರಕೃತಿಯ ಒಂದು ಅವಿಭಾಜ್ಯ ಅಂಗ, ಅದು ಹಾಗೆ ಆಗ್ತವೆ ಎನ್ನುವಂಥದ್ದನ್ನು ಅವರು ಹೇಳಿದ್ದೇ ಹೊರತು ಬೇರೆ ಏನನ್ನೂ ಹೇಳಿಲ್ಲ. ಅವರ ಯಾವುದೂ ಒಂದು ಹಲವು ಸಮಯದ ಹಿಂದೆ ದೇವಕಣಗಳ ಬಗ್ಗೆ ಬಹಳಷ್ಟು ಇದಾಯಿತು. ಈ ದೇವಕಣದ ವಿಷಯವನ್ನು ಈ ಶಂಕರಾಚಾರ್ಯರು ಸೋಂದೇ ಮಠದವರು ಬಹಳಷ್ಟು ಹಿಂದೆ ಒಂದು ಪುಸ್ತಕ ತಯಾರು ಮಾಡಿದರು. ಅದರಲ್ಲಿ ದೇವಕಣದ ಬಗ್ಗೆ ಬರೆದಿದ್ದಾರೆ, ಗಾಡ್ಸ್ ಪಾರ್ಟಿಕಲ್ ಎನ್ನುವಂಥದ್ದು. ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ಅಂತ ಹೇಳಿ, ದೇವಕಣ ಹುಡುಕಬಹುದು, ನೀವು ಅದನ್ನು ಒಟ್ಟುಗೂಡಿಸಬಹುದು. ಆದರೆ ಅದನ್ನು ಇನ್ನೊಂದು ಸೃಷ್ಟಿಯೂ ಆಗಬಹುದು, ಆದರೆ ಈ ಸೃಷ್ಟಿ ನಾಶವಾಗ್ತದೆ ಎನ್ನುವಂಥದ್ದನ್ನು ಎಚ್ಚರಿಕೆ ಕೊಟ್ಟಿದ್ದಾರೆ. ಇದು ನಿಜವಾಗಿ ಗೊತ್ತಿರುವುದು ನಮ್ಮ ಮಾಜಿ ರಾಷ್ಟ್ರಪತಿ ಅಬ್ದುಲ್ ಕಲಾಮಿಗೆ. ಅವರು ಶಂಕರಾಚಾರ್ಯರ ಬಗ್ಗೆ ಅತೀವವಾದಂಥ ಶ್ರದ್ಧೆ ಉಳ್ಳವರು. ಆ ರೀತಿಯಾಗಿ ನಾನು ಶಂಕರಾಚಾರ್ಯರ ಬಗ್ಗೆ ನನಗೆ ಇರುವಂಥ ಒಂದು ಗೌರವ, ಇನ್ನು ಯಾರ ಬಗ್ಗೆ ಭಕ್ತಿ, ಗೌರವದಕ್ಕಿಂತ ಹೆಚ್ಚಾಗಿ ಭಕ್ತಿ ಮತ್ತು ಭಯ. ಕೆಲವೊಮ್ಮೆ ಓದುವಾಗ ಹೆದರಿಕೆ ಆಗ್ತದೆ, ಇದು ಅರ್ಥ ಆಗ್ತದೋ ಇಲ್ಲವೋ, ಅದಕ್ಕೆ ಪುನಃ ಅದನ್ನು ಓದ್ತಾ ಇರುವಂಥದ್ದು. ಮತ್ತು ಲಿಯನಾರ್ಡೋ ಡಾ ವಿನ್ಸಿ ಅಂತವನು, ಅದು ಸಾಮಾನ್ಯ ಕ್ಷೇತ್ರಗಳಲ್ಲ ಅವನು ಮಾಡಿದ್ದು, ಅಸಾಧ್ಯವಾದದ್ದು. ಆ ಕಾಲದಲ್ಲಿ ಹೆಲಿಕಾಪ್ಟರ್ ಮಾಡಿ 70 ಅಡಿ ಹಾರ್ತಿದ್ದಾನೆ. ಅದು ಹೇಗೆ ಕಂಡು ಹಿಡಿದ? ಅವನು ಸುಮ್ಮನೆ ಕೂತ್ಕೊಳ್ಳೋದು,
ಕಿಟಕಿಯಿಂದ ಈ ಮರಗಿಡಗಳನ್ನು ನೋಡೋದು, ಅದರ ಮೇಲೆ ಹಕ್ಕಿ ಹಾರುವುದನ್ನು ನೋಡೋದು, ಅದು ಹೇಗೆ ಹಾರ್ತದೆ ನೋಡೋದು, ರೆಕ್ಕೆ ಹೇಗೆ ಬಡಿತದೆ ಅಂತ ನೋಡೋದು, ಅದನ್ನು ನೋಡಿಕೊಂಡು ಅವನು ಹೆಲಿಕಾಪ್ಟರ್ ಮಾಡಿದ್ದ ಆ ಸಂದರ್ಭದಲ್ಲಿ. ಮುಂದೆ ಇದನ್ನೇ ಒಪ್ಪಿಕೊಂಡು 1903ರಲ್ಲಿ ರೈಟ್ ಸಹೋದರರು ವಿಮಾನವನ್ನು ಕಂಡುಹಿಡಿಯುವಾಗ ಇದರ ಮೂಲ ಇದು ನನಗೆ ಸಿಕ್ಕಿದ್ದು ಲಿಯನಾರ್ಡೋ ಡಾ ವಿನ್ಸಿ ಹೆಲಿಕಾಪ್ಟರ್ ಸಂಶೋಧನೆಯಿಂದ ಎನ್ನುವಂಥದ್ದನ್ನು ಅವರು ಒಪ್ಕೊಂಡಿದ್ದಾರೆ ಗೊತ್ತಲ್ಲ. ಹಾಗೆಯೇ ಅವನು ಮಾಡದಿದ್ದ ಕೆಲಸ ಇನ್ಯಾವ, ರೂಪದರ್ಶಿಗಳನ್ನು ತಯಾರಿಸಿದ್ದು ಅವನೇ. ನಾನು ನಿಮಗೆ ಮೊದಲೇ ಹೇಳಿದ ಹಾಗೆ ಆ ಮೊನಾಲಿಸಾ ಎನ್ನುವ ಹುಬ್ಬಿಲ್ಲ ಅಂಥೇಳಿ ಎಲ್ಲ ಹೇಳ್ತಾ ಇದ್ದರು. ಕಾರಣ ಏನೆಂದರೆ ಆವಾಗ ಒಂದು ಸಂಪ್ರದಾಯಸ್ಥ ಕುಟುಂಬ ಅಲ್ಲಿಂದ ಆ ಹುಡುಗಿಯನ್ನು ತಂದು ಆ 16 ವರ್ಷದಲ್ಲಿ ಆ ಹುಡುಗಿಯ ಯಾವುದು ರಕ್ತ ಚಲನೆಗಳು ದೇಹದಲ್ಲಿ ಹೇಗಾಗ್ತವೆ, ಎಲ್ಲೆಲ್ಲಿ ಏನೇನು ಎನ್ನುವುದನ್ನು ಸರಿಯಾಗಿ ಅಭ್ಯಾಸ ಮಾಡಿ ಅವನು ಅದನ್ನು ತಯಾರು ಮಾಡಿದ್ದು. ಆಗ ಅಪ್ಪ ಸಿಟ್ಟಿನಿಂದ ಬಂದು, ನೀನು ಇಷ್ಟೇ ರೀತಿಯಲ್ಲಿ ಇದ್ದರೆ ನನ್ನ ಮಗಳ ಮಾನ ಹರಾಜಾಗ್ತದೆ ಅಂತ ಎಳೆದುಕೊಂಡು ಹೋಗುವಾಗ ಏನಾಗಿದೆ, ಡಾ ವಿನ್ಸಿ ಈ ಹುಬ್ಬನ್ನು ಬಿಡಿಸುವುದಕ್ಕೆ ನೆನಪೇ ಇಟ್ಟ. ಹಾಗಾಗಿ ಮೊನಾಲಿಸಾಳಿಗೆ ಹುಬ್ಬಿಲ್ಲದೆ ಇರುವುದರಿಂದ ಅಲ್ಲಿ ಗಂಟಿಕ್ಕುವ ಪ್ರಶ್ನೆ ಇಲ್ಲ, ಅವಳು ಸದಾ ನಗ್ತಾ ಇರ್ತಾರೆ. ಅತ್ಯಂತ ದೊಡ್ಡವಾಗಿರ್ತಕ್ಕಂಥ ಪ್ರಭಾವ ಬೀರತಕ್ಕಂಥ ವಿವೇಕಾನಂದರು, ತುಂಬ ಅವರನ್ನು ಓದ್ಕೊಂಡಿದ್ದೀರಿ. ವಿವೇಕಾನಂದರು ನನಗೆ ಎಲ್ಲ ರೀತಿಯಿಂದಲೂ ಸ್ಫೂರ್ತಿ, ಎಲ್ಲ ರೀತಿಯಿಂದಲೂ ಕೂಡ ವಿವೇಕಾನಂದರು ನನಗೆ ಸ್ಫೂರ್ತಿ. ಆದರೆ ಅವ್ರಿಗೆ ಎಷ್ಟು ಅವರಲ್ಲಿ ಒಂದು ಒಳ್ಳೆಯ ತನ ಉಂಟು ಅಂತೇಳಿ ಹೇಳಿದರೆ, ಅವರು ಸರ್ವಧರ್ಮ ಸಮ್ಮೇಳನಕ್ಕೆ ಅಮೇರಿಕಕ್ಕೆ ಹೋದ್ದು ನಿಜ, ಚಿಕಾಗೋ ನಗರದಲ್ಲಿ ಭಾಳ ಹೆಸರುವಾಸಿಯಾದ 2 ಘಟನೆಗಳು ನಡೆದದ್ದು ಒಂದೇ ದಿನ. ಅತೀ ಅದ್ಭುತವಾಗಿ ಅಮೇರಿಕ ತಲೆಬಾಗಿದ್ದು ವಿವೇಕಾನಂದರ ಭಾಷಣಕ್ಕೆ, ಅದು ಸೆಪ್ಟೆಂಬರ್ 11. ಅಮೇರಿಕ ಅತ್ಯಂತ ಹೆದರಿದ್ದು ಸೆಪ್ಟೆಂಬರ್ 11 ಆ WTO ಮೇಲೆ ಲಾರ್ಡನ್ ಇದು ಬಾಂಬ್ ಹಾಕಿದಾಗ. ಇದು 2 ಘಟನೆಗಳು ಸೆಪ್ಟೆಂಬರ್ 11ರಂದೇ ನಡೆದದ್ದು. ವಿವೇಕಾನಂದರಿಗೆ ಒಂದು ಸ್ವಲ್ಪ ತರುಣ ಪ್ರಾಯವಾದ್ದರಿಂದ ಅವರಿಗೆ ಸ್ವಲ್ಪ ಮೈಯೊಳಗೆ ಒಂದು ಇತ್ತು, ಏನೋ ನಾನು ದೊಡ್ಡ ಸಂಗತಿ ಅಂತೇಳಿ ಎನ್ನುವಂಥ ಭಾವನೆ ಇತ್ತು. ಅದು ಅವರಿಗೆ ಏನಾಯಿತು, ಫ್ರಾನ್ಸಿನಲ್ಲಿ ಪ್ಯಾರಿಸ್ನಲ್ಲಿ ಸರ್ವಧರ್ಮ ಸಮ್ಮೇಳನ ಮಾಡುವಾಗ ಇದನ್ನು ಕರೆದರು. ಆವಾಗ ಅಲ್ಲಿಗೆ ಹೋದಾಗ ಇವನನ್ನು ಸ್ವಾಗತಿಸುವುದು ಹೋಗಲಿ, ಸರಿಯಾಗಿ ಮುಗಿಸಿದ ನೋಡಲಿಲ್ಲ. ಆವಾಗ ಇವರು ಹೇಳ್ತಾರೆ, ನಾನು ನನ್ನ ಗುರುವಾದ ರಾಮಕೃಷ್ಣ ಪರಮಹಂಸರನ್ನು ಮರೆತೆ, ನನ್ನ ಅಹಂಕಾರ ಎಲ್ಲ ಕಾಲಿಗಿಳಿಯಿತು. ಹಾಗಾಗಿ ಯಾವುದೋ ಒಂದು ಕಡೆಯಲ್ಲಿ ಪ್ರಸಿದ್ಧನಾದಂಥ ವ್ಯಕ್ತಿ ಇನ್ನೊಂದು ಕಡೆಯಲ್ಲಿ ಪ್ರಸಿದ್ಧನಾಗಬೇಕಾಗಿಲ್ಲ. ಎಂಥ ಅದ್ಭುತವಾದಂಥ ಮಾತುಗಳನ್ನು ಅವರು ಹೇಳಿದ್ದಾರೆ. ಆಮೇಲೆ ನನಗೆ ಕೃತಿಗಳಲ್ಲಿ ಖುಷಿಯಾಗುವಂಥದ್ದು ನಾನು ನೋಡಿದ್ದು ವಿಲಿಯಂ ಶೇಕ್ಸ್ಪಿಯರ್. ಆದರೆ ವಿಲಿಯಂ ಶೇಕ್ಸ್ಪಿಯರ್ ಒಂದು ಡ್ರಾಬ್ಯಾಕ್ ಇದೆ, ಅವನಿಗೆ ಯಹೂದ್ಯರನ್ನು ನೋಡಿದರೆ ಆಗುವುದಿಲ್ಲ. ಅವನ ನಾಟಕಗಳಲ್ಲಿ ಯಹೂದ್ಯರೆಲ್ಲ ವಿಲನ್ ಆಗಿ ಬರ್ತಾರೆ, ಏನೂ ಬರುವುದಿಲ್ಲ. ಆದರೆ ನಾಟಕವನ್ನು ತೆಗೆದು ಹಾಕುವಾಗಿಲ್ಲ. ಅವನ ದೆಸೆಯಿಂದಲೇ ಆಕ್ಸ್ಫರ್ಡ್ ಮತ್ತು ಕ್ಯಾಂಬ್ರಿಡ್ಜ್ನಲ್ಲಿ ಇಂಗ್ಲೀಷ್ ಬರಲಿಕ್ಕೆ ಆರಂಭವಾಯಿತು. ಅದರ ಮೊದಲು ಇಂಗ್ಲೀಷ್ ಇಲ್ಲ. ಇಂಗ್ಲೀಷನ್ನು ಒಂದು ಕಂಟ್ರಿ ಭಾಷೆ, ನಮ್ಮ ಕುಂದಾಪುರ ಕನ್ನಡದ ಹೇಳಿದ್ರೆ ಕಂತ್ರಿ ಭಾಷೆ ಅಂತ ಆ ರೀತಿಯಾಗಿ ಇತ್ತದು. ಅವನು ಬಂದ ಮೇಲೆ ಅದಕ್ಕೊಂದು ವಿಶೇಷತೆ ಬಂತು. ಆದರೆ ಅವನ ನಾಟಕಗಳಲ್ಲಿ ಇರುವಂತಹದ್ದೇ ಸಂಭಾಷಣೆಗಳು. ಆ ಸಂಭಾಷಣೆಗಳೇ ಒಂದು ದೃಶ್ಯವನ್ನು ಅಲ್ಲಿ ತಯಾರು ಮಾಡ್ತವೆ. ಕಿಂಗ್ಲಿಯರ್ ನಾಟಕ ಉಂಟಲ್ಲ, ಅದು ಅತ್ಯಂತ ಅಮೋಘವಾದ. ಅದರ ಪ್ರತಿಯೊಂದು ವಾಕ್ಯ ನನಗೆ ನೆನಪಿದೆ. ಥ್ಯಾಂಕ್ಲೆಸ್ ಚೈಲ್ಡ್ ಇಸ್ ವರ್ತ್ ದೆನ್ ದ ಬೈಟ್ ಆಫ್ ಎ ಸ್ನೇಕ್ ಅಂತ ಹೇಳ್ತಾನೆ. ತನ್ನ 2 ಹೆಣ್ಣು ಮಕ್ಕಳು ಬಿರುಗಾಳಿಯ ಸಂದರ್ಭದಲ್ಲಿ ತಮ್ಮ ಪಾಲಿಗೆ ಬರತಕ್ಕಂಥ ಆಸ್ತಿಯನ್ನು ತೆಗೆದುಕೊಂಡು ಆ ಹಳೆಯ ಅಪ್ಪನನ್ನು ತೆಗೆದು ಹೊರಗೆ ಹಾಕ್ತಾರೆ. ಆವಾಗ ಬರುವಂಥ ಅವನ ಫೂಲ್ ಎನ್ನುವವನು ಹೇಳುವಂಥದ್ದು. ನಮ್ಮಲ್ಲಿ ವಿದೂಷಕ ಇದ್ದರೆ ಅವನು ಫೂಲ್ ಎನ್ನುವವನು ಹೇಳುವಂಥದ್ದು. ಅದೇ ರೀತಿಯಾಗಿ ಅವನು ಮತ್ತೊಂದು ಮಾತು ಹೇಳ್ತಾನೆ, ನೋ ಯು ಆರ್ ನಾಟ್ ಎ ಕಿಂಗ್, ಒನ್ ಇಸ್ ದ ಶ್ಯಾಡೋ ಆಫ್ ಎ ಕಿಂಗ್. ಸ್ನೇಹಿತರೆ, ಓದ್ಕೊಂಡಿರ್ತಕ್ಕಂತಹ ನಾಟಕಗಳು, ಓದ್ಕೊಂಡಿರ್ತಕ್ಕಂಥ ಸಾಹಿತ್ಯ, ಓದ್ಕೊಂಡಿರ್ತಕ್ಕಂಥ ಬರಹಗಳು ಮತ್ತು ಸತತವಾಗಿ 25 ವರ್ಷಗಳಿಂದ ಬರೆದಿರ್ತಕ್ಕಂಥ ಚಿಂತನೆಗಳು ಮತ್ತು ಅತಿ ಶ್ರೇಷ್ಠವಾಗಿರ್ತಕ್ಕಂಥ ಅಂಕಣಗಳು, ಆಕಾಶವಾಣಿಯಲ್ಲಿ ಮಾಡಿರ್ತಕ್ಕಂಥ 100ಕ್ಕೂ ಜಾಸ್ತಿ ಚಿಂತನಾ ಕಾರ್ಯಕ್ರಮಗಳು ಮತ್ತು ಬರೆದಿರ್ತಕ್ಕಂಥ 10ಕ್ಕಿಂತ ಜಾಸ್ತಿ ಅತಿ ಅದ್ಭುತವಾಗಿರ್ತಕ್ಕಂಥ ಪುಸ್ತಕಗಳು ಮತ್ತು ಅತ್ಯಂತ ಶ್ರೇಷ್ಠವಾಗಿ ಸಂಗ್ರಹ ಮಾಡ್ಕೊಂಡಿರ್ತಕ್ಕಂಥ ಸಾವಿರ ವಿದ್ಯಾರ್ಥಿ ಸಮೂಹ, ಇವರನ್ನೆಲ್ಲ ಒಳಗೊಂಡಿರ್ತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಬದುಕು, ಅದ್ಭುತವಾಗಿರ್ತಕ್ಕಂಥ ಕುಟುಂಬ, ಅದ್ಭುತವಾಗಿರ್ತಕ್ಕಂಥ ಪ್ರೇರಣೆ ಕೋಣಿ ಶಿವಾನಂದ್ ಕಾರಂತ್ ಅವರದು. ಅವ್ರನ್ನ ಖಂಡಿತವಾಗಿ ನಾವು ಅದ್ಭುತ ಅಂತ ಭಾವಿಸ್ಕೊಳ್ತೀವಿ. ಅವರ ಮಾತು ಇನ್ನೂ ಬಾಕಿ ಇದೆ, ಇನ್ನಷ್ಟು ಮಾತಾಡ್ತಾರೆ. ಒಂದು ಬ್ರೇಕ್ ಹೋಗ್ತಾ ಇದ್ದೇನೆ. ಸ್ನೇಹಿತರೆ, ಕುಂದಾಪುರ ತಾಲೂಕಿನ ಕೋಣಿ ಅಂತ ಹೇಳುವಂಥ ಒಂದು ಪುಟ್ಟ ಗ್ರಾಮಕ್ಕೆ ಇವತ್ತು ಸ್ಥಾನಮಾನಗಳು ಸಿಕ್ಕಿದೆ ಅಂತಾದರೆ ಇಂತಹ ಮಹಾತ್ಮರಿಂದ
ಅದು ಕೋಮಾ ಕಾರಂತ್ ಇರ್ಬೋದು, ಕೋಣಿ ರಾಧಾಕೃಷ್ಣ ಕಾರಂತ್ ಇರ್ಬೋದು, ಹಾಗೆಯೇ ಇವತ್ತು ಅವರ ಸಹೋದರಾಗಿರ್ತಕ್ಕಂತಹ ಕೋಣಿ ಶಿವಾನಂದ್ ಕಾರಂತ್ ಅವರು 42 ವರ್ಷಗಳ ಕಾಲ ಪಾಠವನ್ನು ಮಾಡಿದರು, ಇತಿಹಾಸವನ್ನು ಬೋಧನೆ ಮಾಡಿದರು, ಇಂಗ್ಲೀಷನ್ನು ಬೋಧನೆ ಮಾಡಿದರು, ಇಂಗ್ಲೀಷ್ ಸಾಹಿತ್ಯವನ್ನು ಪ್ರಗಲ್ಭವಾಗಿ ಓದ್ಕೊಂಡ್ರು, ಎಲ್ಲ ಸಾಹಿತ್ಯಗಳನ್ನು ಅರಗಿಸ್ಕೊಂಡ್ರು, ಎಲ್ಲ ಧರ್ಮಗಳನ್ನು ತಮ್ಮ ಜೀವನ ಧರ್ಮವಾಗಿ ಮಾಡಿಕೊಂಡ್ರು. ಆಮೇಲೆ ಸಂಸ್ಥೆಗಳನ್ನು ಕಟ್ತಾ ಹೋದರು, ಮಾನವ ಧರ್ಮವನ್ನು ಪ್ರತಿಪಾದನೆ ಮಾಡ್ತಾ ಹೋದರು. ಅವರು ಬರೆದಿರ್ತಕ್ಕಂತಹ ಪ್ರತಿಯೊಂದು ಅಂಕಣ ಕೂಡ ಕುಂದಪ್ರಪತಿಯಲ್ಲಿ 23 ವರ್ಷದಿಂದ ಬರ್ತಾ ಇರತಕ್ಕಂತಹ ಅತಿ ಶ್ರೇಷ್ಠವಾಗಿರ್ತಕ್ಕಂಥ ವ್ಯಕ್ತಿ ವಿಚಾರ ಮತ್ತು ವಠಾರ, ಅವರ ಶ್ರೇಷ್ಠವಾಗಿರ್ತಕ್ಕಂಥ ಅಂಕಣದ ಅದ್ಭುತವಾಗಿರ್ತಕ್ಕಂಥ ಸಂಚಿಕೆಗಳು ಜನರನ್ನು ಸೆಳೀತಾ ಇದೆ. ಈ ಮೂಲಕ ಅವರು ಜನ ಗುರುತಿಸಿಕೊಂಡಿದ್ದಾರೆ, ಆ ಮೂಲಕ ಅವರನ್ನು ಜನ ಪ್ರೀತಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಒಬ್ಬ ನಾಟಕಕಾರರಾಗಿ, ಒಬ್ಬ ಸಂಘಟಕರಾಗಿ, ಒಬ್ಬ ಅಂಕಣಕಾರರಾಗಿ, ಒಬ್ಬ ಭಾಷಣಕಾರರಾಗಿ ಇವತ್ತು ಜನ ಅವರನ್ನು ಒಪ್ಕೊಂಡಿದ್ದಾರೆ, ಅವರನ್ನು ಪ್ರೀತಿ ಮಾಡ್ತಾ ಇದ್ದಾರೆ. ನಾನು ಮತ್ತೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೇನೆ. ಗುರುಗಳ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ಶಿಕ್ಷಕರು ನೀವು ಅಲ್ಲ ಅಂತಾಗಿದ್ರೆ ಸೊ ಬೇರೆ ಏನಾಗಲಿಕ್ಕೆ ಆಸೆ ಪಡ್ತಿದ್ರಿ? ನಾನು ಶಿಕ್ಷಕ ಅಲ್ಲ ಅಂತೇಳಿ ಆಗಿದ್ದರೆ ನಾನು ಒಬ್ಬ ಜರ್ನಲಿಸ್ಟ್ ಆಗಲಿಕ್ಕೆ ಭಾಳ ಆಲೋಚನೆ ಮಾಡ್ತಾ ಇದ್ದೆ. ಯಾಕೆ ಅಂತ ಹೇಳಿ? ಯಾಕೆ ಕೇಳಿದರೆ, ಜರ್ನಲಿಸಮ್ನ ಪತ್ರಿಕೋದ್ಯಮದಲ್ಲಿ ಸಿಗತಕ್ಕಂಥ ಜ್ಞಾನ ಇನ್ನು ಯಾವುದಲ್ಲೂ ಸಿಗೋದಿಲ್ಲ. ನನಗೆ ಎಲ್ಲೋ ಜರ್ನಲಿಸಮಿನ ಮೇಲೆ ಯಾವುದೇ ರೀತಿಯ ಒಂದು ಪ್ರೀತಿ ಇಲ್ಲ. ಈತ ಪತ್ರಿಕೋದ್ಯಮ ಆಗಬಾರದು. ಯಾರದ್ದೋ ಮಾನಹರಣವನ್ನು, ಯಾರದ್ದೋ ವೈಯಕ್ತಿಕ ವಿಚಾರಗಳನ್ನು ತಗೊಂಡು ಅದನ್ನೇ 1000 ಸಲ ಎಲ್ಲ ಬರೆದು ಹಾಗೆ ಆಗುವಂಥದ್ದು, ಅದು ವಾಹಿನಿಗಳಾಗಿರಲಿ ಅಥವಾ ನಮ್ಮ ಪತ್ರಿಕೆಗಳಾಗಿರಲಿ, ಅಂಥದ್ದಕ್ಕೆ ನಾನು ಯಾವತ್ತೂ ಬೆಲೆ ಕೊಡುವುದಿಲ್ಲ. ಹಾಗಿದ್ದರೂ ಕೂಡ ಲಂಕೇಶರ ಒಂದು ವ್ಯಕ್ತಿ, ಅವರ ಒಂದು ಅಂಕಣ ಟೀಕೆ ಟಿಪ್ಪಣಿ ಅಂತ ಬರ್ತಿದ್ದು, ಅದನ್ನು ನಾನು ತುಂಬ ಪ್ರೀತಿಸಿದ್ದೆ. ಕಾರಣ ಅಂತೇಳಿ ಹೇಳಿದರೆ, ಅದರಲ್ಲಿ ಬರತಕ್ಕಂಥ ಸಂದೇಶಗಳು, ಅವರು ಓದಿದಂಥ ಕೃತಿಗಳು ಅತ್ಯದ್ಭುತ, ಉಳಿದ ಯಾವ ಪುಟಗಳು ಅಲ್ಲ. ಅತ್ಯಂತ ಸಾಂಪ್ರದಾಯಿಕವಾಗಿರ್ತಕ್ಕಂಥ ಕುಟುಂಬದಲ್ಲಿ ಬಂದರೂ ನಿಮ್ಗೆ ಎಲ್ಲ ಧರ್ಮವನ್ನು ಪ್ರೀತಿ ಮಾಡಲಿಕ್ಕೆ ಸಾಧ್ಯ ಆಯಿತು, ಹೇಗದು ಅಂತ ಹೇಳಿ? ಕಾರಣ ಏನು ಅಂತ ಹೇಳಿದರೆ, ಎಲ್ಲ ಧರ್ಮಗಳ ಸಾರ ಒಂದೇ. ಎಸ್ ವಿ ಪರಮೇಶ್ವರ ಭಟ್ಟರು ತಮ್ಮ ಸುಭಾಷಿತದಲ್ಲಿ ಬರೀತಾರೆ, ಭಾಳ ಚಂದ. ಎಲ್ಲ ಧರ್ಮಗಳ ಸಾರವನ್ನು ಒಂದರ್ಧ ವಾಕ್ಯದಲ್ಲಿ ಹೇಳುವೇನು ಕೇಳು, ಪರೋಪಕಾರ ಮಾಡು, ಪರಪೀಡನ ಮಾಡಬೇಡ. ಬೇರೆ ಏನನ್ನೂ ಹೇಳಲಿಲ್ಲ ಅವರು. ಅದು ಮುಖ್ಯವಾಗಿ ಅದು ನಮಗೆ ಪರೋಪಕಾರ ಮಾಡಲಿಕ್ಕೆ ಆಗದೇ ಇದ್ದರೂ ಪೀಡನ ಅಂತೂ ಮಾಡಲೇಬಾರ್ದು. ಇವತ್ತು ಆ ರೀತಿಯಾಗಿ ಹೋಗುತ್ತಿರುವುದರಿಂದಲೇ ಏನಾಗಿದೆ, ನಮ್ಮ ಮೌಲ್ಯಗಳು ಕಡಿಮೆ ಆಗ್ತಾ ಇದ್ದಾವೆ. ಅದು ಆಗಬಾರದು. ನಾವು ಪ್ರೀತಿಯಿಂದ ಕಳೆದುಕೊಳ್ಳುವಂಥದ್ದು ಏನೂ ಇಲ್ಲ, ಪಡೆಯುವಂಥದ್ದೇ ಜಾಸ್ತಿ. ಅದಕ್ಕಾಗಿ ವಿವೇಕಾನಂದರು ಹೇಳಿದ್ದು ಭಾಳ ಚಂದವಾದ ಮಾತು. ಏನದು? ವರ್ಷಿಪ್ ದ ಟೆರಿಬಲ್, ಲವ್ ದ ಹೇಟ್, ವೆಲ್ಕಮ್ ದ ಡೆತ್, ದ್ಯಾಟ್ಸ್ ಲೈಫ್ ನಿವೇದಿತ. ರುದ್ರ ಭಯಂಕರವನ್ನೂ ಆರಾಧಿಸು, ದ್ವೇಷವನ್ನೂ ಪ್ರೀತಿಸು, ಮೃತ್ಯುವನ್ನು ಸ್ವಾಗತಿಸು, ಇದೇ ನಿನ್ನ ಜೀವನ. ಬಹುಶಃ ಇಂಥ ಸಂದೇಶ ಯಾರೂ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಹೌದು, ಭಾಳ ಶ್ರೇಷ್ಠವಾಗಿರ್ತಕ್ಕಂಥ ಅಂಕಣಗಳನ್ನು ಬರೀತಾ ಹೋದ್ರಿ. 23 ವರ್ಷಗಳ ಕಾಲ 2 ಪತ್ರಿಕೆಯಲ್ಲಿ ಅಂಕಣ ಬರೀ ಸುಲಭ ಅಲ್ಲ. ಈ ಜ್ಞಾನ ಇಲ್ಲಿ ಸಂಪಾದಿಸ್ಕೊಂಡ್ರಿ ಅಂತ ಹೇಳಿ, ಇದಕ್ಕೆ ದಟ್ಟವಾದ ಜ್ಞಾನ. ನಾನೊಂದು ಹೇಳಿದರೆ, ಯಾವಾಗಲೂ ಒಂದು ಅಧ್ಯಯನ ಮಾಡುವಂಥದ್ದು ನನ್ನ ಅಭ್ಯಾಸ. ಅದರಲ್ಲೂ ನನಗೆ ತುಂಬ ರೀತಿಯ ಪ್ರೇರಣೆ ಕೊಟ್ಟದ್ದು ನನ್ನ ಶಿಷ್ಯರಾದ US ಶೆಣೈ ಮತ್ತು ಗೋವಾದ ಶ್ರೀನಿವಾಸ್ ಪೈ. US ಶೆಣೈ ತಮಾಷೆಗಾಗಿ ಹೇಳ್ತಾ ಇದ್ದ, ನೀವು ಬರೆದು ಹಾಗೆ ಫೈಲಲ್ಲೇ ಇಡಿ, ಪೇಪರಿಗೆ ಬರೋದು ಬೇಡ, ಅದು ನಂತರ ಕೊಡಿ, ನಾನೇ ಒಂದು ಅಂಕಣ ಮಾಡ್ತೇನೆ ಅಂಥೇಳಿ ಮೊದಲು ಬೆನ್ನು ತಟ್ಟಿ ಅದನ್ನು ಪ್ರಕಟಿಸಿದವನು ಅವನೇ. ಇವತ್ತು ನನ್ನ ಅಣ್ಣನ ಸ್ಮರಣೆಗಾಗಿ ಕೋಮಾಕಾರಂತ ಪ್ರಶಸ್ತಿಯನ್ನು ತಯಾರು ಮಾಡಿದವನು ಅವನೇ, ಬೇರೆ ಏನೂ ಇಲ್ಲ ಅಂತಲ್ಲ. ನನಗೆ ಹೇಗೆ ಅನುಭವ ಅಂತೇಳಿ ಹೇಳಿದರೆ, ನಾನು ಒಬ್ಬ ಜನಸಾಮಾನ್ಯನನ್ನು ಒಂದೇ ರೀತಿ, ಒಬ್ಬ ಮರದ ಕೆಳಗೆ ಚಪ್ಪಲಿ ಹೊಲಿಯುವವನನ್ನು ನನಗೆ ಸಮಾನ ನನಗೆ ಅವನು. ಅದೇ ರೀತಿ ಅಂಥ ದೊಡ್ಡ ವಿಜ್ಞಾನಿ ಅಥವಾ ಜ್ಞಾನಿಯೂ ಕೂಡ ಒಂದೇ ರೀತಿ. ಯಾಕೆ? ಅನುಭವಗಳು ಮುಖ್ಯ, ಅವರ ಜೀವನ ನಡೆಸುವಂಥ ರೀತಿ ಮುಖ್ಯ. ಎಲ್ಲಿಯೋ ಯಾರದ್ದೋ ತಲೆ ಒಡೆದು ಮಾಡುವವರ ಬಗ್ಗೆ ನನಗೆ ಯಾವ ಗೌರವವೂ ಕೂಡ ಇಲ್ಲ. ನಾನು ಅವರ ಬಗ್ಗೆ ಮಾತನಾಡೋದೂ ಇಲ್ಲ. ಒಂದು ವೇಳೆ ಅಂಥ ಚರ್ಚೆ ಬಂದರೆ ನಾನು ಮೌನ. 42 ವರ್ಷಗಳ ಕಾಲ ಪಾಠ ಮಾಡಿ ಸಂಪಾದನೆ ಮಾಡಿಕೊಳ್ಳೋದು ಅತಿ ಅಮೋಘವಾಗಿರ್ತಕ್ಕಂಥ ಶಿಕ್ಷಾ ಸಂದೋಹ. 2 ಮಾತು ಹೇಳಿ ಗುರುಗಳೇ ಶಿಷ್ಯರ ಬಗ್ಗೆ. ತುಂಬ ಒಳ್ಳೆಯ ಶಿಷ್ಯರಿದ್ದರು ನನಗೆ. ಎಲ್ಲಿಯವರೆಗೆ ಅಂತ ಹೇಳಿದರೆ, ನಾನು ಸಂವಹನ ಮಾಡ್ತಾಯಿದ್ದೆ ಕ್ಲಾಸ್ನಲ್ಲಿ, ಪಾಠವನ್ನೇ ಮಾಡ್ತಾ ಹೋಗ್ತಾ ಇರಲಿಲ್ಲ. ಕೆಲವು ದಿನ ಬೇಕೆಂತಲೇ ಏನು ಮಾಡೋದು, ಒಂದು ವಾಕ್ಯವನ್ನು ಬರೆದಿಡುವಂಥದ್ದು. ಆವಾಗ ಅದಕ್ಕೆ ತದ್ವಿರುದ್ಧವಾಗಿ ಆ ಮಕ್ಕಳು ಏನೋ ಒಂದು ಬರೆತಿದ್ರು. ಬೇರೆ ಉಪಾಧ್ಯಾಯರಿಗೆ ಏನು ಮಾಡ್ತಾ ಇರಲಿಲ್ಲ, ನನಗೇನು ಸಿಟ್ಟು ಬರ್ತಾ ಇರಲಿಲ್ಲ. ಒಬ್ಬ ಹುಡುಗ ಬರೆದಿದ್ದ ಏನು ಚೆನ್ನಾಗಿ. ನಾನು ಸ್ವಲ್ಪ ಈ ಡ್ರೆಸ್ ಕೋಡಿನ ಬಗ್ಗೆ ನಿರ್ಲಕ್ಷ್ಯ ಜಾಸ್ತಿ ನನಗೆ. ಅವನು ಏನು ಬರೆದಿದ್ದ ಅಂತೇಳಿ ಹೇಳಿದೆ, ಕೋಚ್ ಮ್ಯಾನ್ ಪ್ಲೀಸ್ ಟೇಕ್ ಯುವರ್ ಪ್ಲೇಸ್ ಅಂತ ಬರೆದಿದ್ದ. ಆಯ್ತಲ್ಲ, ಆವಾಗ ನಾನೇನು ಮಾಡಿದೆ, ಅದರ ಬಗ್ಗೆ ಆಲೋಚನೆ ಮಾಡಲಿಲ್ಲ. ಒಂದು ಅಡ್ಡ ಗೆರೆ ಹಾಕಿ ಬರೆದೆ, ಸೋ ಸೆಡ್ ಅರ್ಜುನ
ಟು ಲಾರ್ಡ್ ಕೃಷ್ಣ ಇನ್ ಮಹಾಭಾರತ ವಾರ್ ಅಂತ ಬರದೆ. ಅವನಿಗೆ ತುಂಬ ಖುಷಿಯಾಯಿತು. ಸರ್, ನನಗೆ ನೀವು ಬೈಲಿಲ್ಲ, ಏನೂ ಇಲ್ಲ, ನನಗೆ ಬೇರೆ ಜ್ಞಾನವನ್ನೇ ನೀವು ಕೊಟ್ರಿ ಅಂತ. ಮಕ್ಕಳಿಂದ ಕಲಿಯುವಂಥದ್ದು ಬಹಳಷ್ಟು ಇರ್ತದೆ. ಯಾಕೆ ಅಂದರೆ ನನಗೆ ಒಂದು ಶಬ್ದ ಬೇಕಾಗಿತ್ತು. ಒಂದು ಫಾರ್ಮಸಿ ತೆಗೆದಿದ್ದಾನೆ ಆಯುರ್ವೇದದ್ದು. ಅವನಿಗೆ ಒಂದು ಬಾಟ್ಲ್ ಇದೆ, ಔಷಧಿಯ ಬಾಟ್ಲಿ ಯಾರೋ ಬೇಕು ಹೇಳಿದ್ದಾರೆ, ಪೆನುಗ್ರೀಕ್ ಅಂತೇಳಿ ಅದರ ಹೆಸರು. ನನ್ನ ಹತ್ರ ಕೇಳಿದ, ಸರ್ ಪೆನುಗ್ರೀಕ್ ಅಂದರೆ ಏನು ಇದು ಆಯುರ್ವೇದದ್ದು, ಇದು ಯಾವುದು ಅಂತೇಳಿ. ನಾನು ಔಷಧಾರೆ ಇಡಲಿಲ್ಲ, ನನಗೆ ಅದರ ಬಗ್ಗೆ ಗೊತ್ತಿಲ್ಲ, ನಾನು ಬೇರೆ ಹತ್ರ, ನಿಮಗೆ ಗೊತ್ತಿಲ್ಲ ಮೇಲೆ ಇನ್ನು ಯಾರೇ ಗೊತ್ತಿರುತ್ತೆ ಅಂತ ನಾನು ಹೇಳಿದೆ. ಆಯುರ್ವೇದ ಡಾಕ್ಟರ್ ಹತ್ರ ಕೇಳೋಣ ಅಂತ ಹೇಳಿದೆ. ಆಯುರ್ವೇದ ಡಾಕ್ಟರ್ ಹತ್ರ ಕೇಳಿದಾಗ ಅದು ನಮಗೂ ಗೊತ್ತಿಲ್ಲ, ಅದರ ಇನ್ಗ್ರೀಡಿಯೆಂಟ್ಸ್ ನೋಡಿ ಅಂತೇಳಿ ಹೇಳಿದರು. ಅದರಲ್ಲೂ ಅರ್ಥ ಆಗಲಿಲ್ಲ. ಕೊನೆಗೆ ನಾನು ನನ್ನ ಕ್ಲಾಸಿನಲ್ಲಿ ತೆಗೆದು ಹಾಕಿದೆ ಅದನ್ನು. ಒಬ್ಬ ಹುಡುಗಿ, ನಾನು ಹೇಳಿದೆ, ನಿಮಗೆ ಇಲ್ಲಿ ನಾನು ಬಹುಮಾನ ಏನು ಕೊಡೋದಿಲ್ಲ, ಇದರ ಅರ್ಥವನ್ನು ಸರಿಯಾಗಿ ಯಾರು ಹುಡುಕಿಕೊಂಡು ಬರ್ತಾರೆ ಅವರಿಗೆ ನಾಳೆ ಒಂದು ಚಾಕ್ ಪೀಸ್ ಕೊಡ್ತೇನೆ ಅಂತ. ಒಂದು ಹುಡುಗಿ ಅದನ್ನು ಹೇಳಿದ್ದು, ಪೆನುಗ್ರೀಕ್ ಅಂದರೆ ಮೆಂತೆ ಸರ್. ನಿನಗೆ ಎಲ್ಲೂ ಸಿಕ್ಕಿತಮ್ಮ? ಹಳೆಯ ಆಕ್ಸ್ಫರ್ಡ್ ಯೂನಿವರ್ಸಿಟಿಯ ಒಂದು ಡಿಕ್ಷನರಿಯಲ್ಲಿ ಸಿಕ್ಕಿತು. ಎಂಥ ಒಂದು ರೀತಿ. ನಾನು ಹೇಳಿದೆ, ಇವತ್ತು ನೀನು ನನ್ನ ಪಾಲಿಗೆ ಗುರು. ನನಗೆ ತುಂಬ ಖುಷಿಯಾಯಿತು. ಯಾಕಂದರೆ ಇಂಥ ಕೆಲಸವನ್ನು ಗುಣವಿ ಚಂದ್ರಶೇಖರ ಇತ್ತಾಳು ನನಗೆ ಕಾಲೇಜಿನಲ್ಲಿ ಇದು ಲೆಕ್ಚರರ್ ಆಗಿದ್ದಾಗ ಅವರು ಒಂದು ಶಬ್ದ ಹಾಕಿ ಬಿಟ್ಟಿದ್ದರು. ಬೋಹರಿಗೆ ಎಂದರೇನು? ಹರಿಹರನ ರಗಡೆಯಲ್ಲಿ ಬರ್ತದೆ ಬೋಹರಿಗೆ ಅಂತ. ಯಾರು ಉತ್ತರ ಕೊಡಲಿ, ಅವರಿಗೂ ಸಿಕ್ಕಲಿಲ್ಲ. ಆವಾಗ ಇದರ ಬಗ್ಗೆ ಏನನ್ನು ಉತ್ತರ ಹೇಳ್ತೀರಿ? ನಾನು ನಾಳೆ ಅವರಿಗೆ ಕೃತಜ್ಞತೆ ಹೇಳ್ತೇನೆ ಅಂತ ಹೇಳಿ ನಾನು ಹುಡುಕಿದೆ. ಹರಹರ ಅಂತ ಪಂಡಿತ್ ಕವಲಿಯವರ ಶಬ್ದಕೋಶದಲ್ಲಿ ನನಗೆ ಬೋಹರಿಗೆ ಸಿಕ್ಕಿ. ಸರ್, ನಾನು ಉತ್ತರ ಹೇಳ್ಬೋದು. ಏನು? ಅಲ್ಲಿ ಬೋಹರಿಗೆ ಎಂಪಿಡಿದು ಅಂಥೇಳಿ ಉಂಟು. ಬೋಹರಿಗೆ ಅಂದರೆ ಹಿಡಿಸುಡಿ ಅಂತ ಹೇಳಿ ಅವಳಿಗೆ ಭಾಳ ಖುಷಿ ಆಯಿತು. ಹೀಗೆ ನಾವು ಸಮಾಜದಿಂದ, ನಮ್ಮ ಶಿಷ್ಯರಿಂದ, ನಾವರನ್ನು ಅಂಡರ್ ಎಸ್ಟಿಮೇಟ್ ಮಾಡಲೇಬಾರ್ದು. ಕಲಿಯುವಂಥದ್ದು ಬಹಳಷ್ಟು ಇರ್ತದೆ. ಹೌದು, ಅದು ಮುಗಿಯುವುದೇ ಇಲ್ಲ. ಹೌದು. ಇವತ್ತು ಕೋಣಿ ಶಿವಾನಂದ ಕಾರಂತ್ ಅವರನ್ನು ಜನ ಹೇಗೆ ಗುರುತಿಸಬೇಕು ಅಂತ ನೀವು ಆಸೆ ಪಡ್ತೀರಿ? ಪತ್ರಕರ್ತರಾಗಿ, ಅಧ್ಯಾಪಕರಾಗಿ, ಸಂಘಟಕರಾಗಿ, ಶಿಕ್ಷಕರಾಗಿ, ಹೇಗೆ ಅಂತ ಹೇಳಿ? ನಾನು ಅದು ಯಾವುದೂ ಅಲ್ಲ, ಒಬ್ಬ ಮನುಷ್ಯನನ್ನಾಗಿ ಗುರುತಿಸಿ ಅಂತ ಹೇಳ್ತೇನೆ. ಹೌದು, ನನಗೆ ಅದು ಯಾವುದೂ ಮುಖ್ಯ ಅಲ್ಲ. ಯಾಕಂದರೆ ಆವಾಗಲೂ ನನಗೆ ಕಾರ್ನಾಡರು ನೆನಪಾಗುವಂಥದ್ದು. ಅವರು ಹೇಳ್ತಾರೆ, ಅವನು ಪೂರ್ವ ಒಂದು ಯಾತಿ ಹೇಳ್ತಾನೆ, ಅಪ್ಪ, ಈ ಜಗತ್ತಿನಲ್ಲಿ ಜನರಿದ್ದಾರೆ, ಮನುಷ್ಯರಿಲ್ಲ. ಆ ಶಬ್ದಗಳ ಅರ್ಥ ನೋಡಿ. ಆ ಮನುಷ್ಯತ್ವ, ನನ್ನನ್ನು ಮನುಷ್ಯ ಅಂತ ಯಾರು ಕರೀತಾರೆ ಆವಾಗ ನನಗೆ ಸಂತೋಷ ಆಗ್ತದೆ, ಬೇರೆ ಏನೂ ಇಲ್ಲ. ಹೌದು ಹೌದು ಹೌದು. ಆತ್ಮಚರಿತ್ರೆಯನ್ನು ಬರೆಯುವಂಥ ವಯಸ್ಸಾಗಿದೆ ನಿಮ್ಗೀಗ. ನೀವು ಬರಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ ಭಾವಿಸ್ಕೊಂಡ್ರೆ ಯಾರ ಹೆಸರುಗಳನ್ನು ಪ್ರಕಟಿಸ್ತೀರಿ ಮೊದಲ ಪೇಜಲ್ಲಿ? ಫಸ್ಟ್ ಪೇಜಲ್ಲಿ ಯಾರ ಹೆಸರು ಹಾಕೋತೀರಿ? ನಾನು ಆತ್ಮಚರಿತ್ರೆ ಎನ್ನುವುದರ ಬಗ್ಗೆ ನನಗೆ ಯಾವುದೇ ರೀತಿಯ ಒಂದು ಆಸಕ್ತಿ ಇಲ್ಲ. ಒಂದು ವೇಳೆ ಆಗಿದ್ದರೆ ಅದರ ಬಗ್ಗೆ ಬಗೆದಿದ್ದರೆ ನಾನು ಇಡೀ ಸಮಾಜವನ್ನು ಅದಕ್ಕೆ ನಾನು ಅರ್ಪಿಸಿ ಬಿಡ್ತೇನೆ. ಅಲ್ಲಿ ಎಲ್ಲರೂ ಬಂದುಬಿಡ್ತಾರೆ, ತಂದೆ ತಾಯಿಗಳು ಬರ್ತಾರೆ, ಕುಟುಂಬದವರು ಬರ್ತಾರೆ, ಮತ್ತು ಎಲ್ಲ ನನ್ನ ಸಂಘಟಕರು ಬರ್ತಾರೆ, ಸ್ನೇಹಿತರು ಬರ್ತಾರೆ, ಎಲ್ಲರೂ ಬರ್ತಾರೆ. ಹಾಗಾಗಿ ನಾನು ನನ್ನದೇ ಒಂದು ದ್ವೀಪವನ್ನಾಗಿ ಮಾಡಿಕೊಂಡು ದೀಪ ಪ್ರಜ್ಞೆಯಿಂದ ನಾನು ಇರುವುದಕ್ಕೆ ತಯಾರಿಲ್ಲ. ನಮ್ಮ ಮನೋಭಾವನೆ ಎಷ್ಟೆಷ್ಟು ವಿಸ್ತಾರವಾಗುತ್ತೋ ಅಷ್ಟಷ್ಟು ಒಳ್ಳೆಯದು. ನಾನೊಬ್ಬ ನಾಸ್ತಿಕನನ್ನೂ ಪ್ರೀತಿಸ್ತೇನೆ, ಆಸ್ತಿಕನನ್ನೂ ಪ್ರೀತಿಸ್ತೇನೆ. ಕಾರಣ ಇಷ್ಟೇ, ನಾಸ್ತಿಕ ಏನು ಮಾಡಿದರೂ ಕೂಡ ಅವನು ಒಳ್ಳೆಯ ಕೆಲಸಗಳನ್ನು ಮಾಡಿದ್ದಾನೆ. ದೇವರಲ್ಲಿ ನಂಬಿಕೆ ಇಲ್ಲ ಎನ್ನತಕ್ಕಂಥ ಶಿವರಾಮ್ ಕಾರಂತರ ಅಣ್ಣ KL ಕಾರಂತರು ಮಾಡಿದಷ್ಟು ಕೆಲಸ ಯಾರೂ ಮಾಡಿಲ್ಲ, ಸಾಮಾಜಿಕ ಕೆಲಸ. ಶಿವರಾಮ್ ಕಾರಂತರು ಕೂಡ ನಾನು ನಾಸ್ತಿಕನೋ ಆಸ್ತಿಕನೋ ಗೊತ್ತಿಲ್ಲ, ಅನಾಸ್ತಿಕ ಅಂತಿದ್ರು. ಆದರೆ ಯಕ್ಷಗಾನ ಕಲಾವಿದರು ನರಳುತ್ತಿದ್ದಾಗ ಪ್ರತಿ ತಿಂಗಳು ಹಣವನ್ನು ಕಳಿಸ್ತಾ ಇದ್ದದ್ದು ಶಿವರಾಮ್ ಕಾರಂತರು, ಬೇರೆ ಯಾರೂ ಕೊಟ್ಟಿಲ್ಲ. ಹಾಗೆ ಹೌದು. ಸಮಾನ ಧರ್ಮವನ್ನು ಪ್ರತಿಪಾದನೆ ಮಾಡ್ತಾ ಹೋದ್ರಿ, ಇವತ್ತು ಅಪಾರವಾಗಿರ್ತಕ್ಕಂತಹ ಶಿಷ್ಯವೃಂದವನ್ನು ಬೆಳೆಸ್ತಾ ಹೋದ್ರಿ. ಸೊ ನೀವೇ ಮಾಡಿರ್ತಕ್ಕಂಥ ಸಾಕಷ್ಟು ಪ್ರಯೋಗಗಳಿಗೆ ಸಮಾಜ ಸ್ಪಂದಿಸ್ತಾ ಹೋಯಿತು, ಜನ ಒಪ್ಕೊಂಡ್ರು ಅದನ್ನು. ನಿಮ್ಮ ಕನಸುಗಳಿನ್ನೇನು ಬಾಕಿ ಇದೆ ಗುರುಗಳೇ ಅಂತ ಹೇಳಿ? ನನಗೆ ಕನಸುಗಳು ಇದ್ದರೆ ಖುಷಿ. ಯಾಕೆ ಗೊತ್ತುಂಟ? ಕನಸುಗಳು ಮುಕ್ತಾಯವಾದರೆ ಅಲ್ಲಿ ಏನೂ ಇರುವುದಿಲ್ಲ. ಆಲ್ಕೆಮಿಸ್ಟ್ ಎನ್ನುವಂಥ ಪುಸ್ತಕವನ್ನು ನೀವು ಓದಿದ್ದೀರಿ, ಅದರೊಳಗೆ ಒಂದು ತಮಾಷೆಯಾಗಿ ಬರ್ತದೆ. ಅವನು ಉಪನಿಷತ್ತನ್ನೇ ಓದಿದವ, ಆ ಪೋರ್ಚುಗೀಸ್ ಲೇಖಕ. ಅದರೊಳಗೆ ಅವನಿಗೆ ಪಿರಾಮಿಡ್ಡಿನ ಕೆಳಗಡೆ ಏನೋ ಒಂದು ಗಂಟು ಉಂಟು, ಅದನ್ನು ಹುಡುಕಕ್ಕೆ ಹೋಗಬೇಕು ಅಂತೇಳಿ 2 ಕಲ್ಲು ಇಟ್ಕೊಳ್ತಾನೆ ಇದರೊಳಗೆ. ಅದು ನೆಗೆಟಿವ್ ಆಗಿ ಬಂದರೆ ಮುಂದೆ ಹೋಗೋದಿಲ್ಲ ಅವ, ಅದು ಪಾಸಿಟಿವ್ ಆಗಿ ಬಂದರೆ ಮುಂದೆ ಹೋಗ್ತಾನೆ. ಅವನ ಕನಸು ಅಲ್ಲಿ ಆ ಪಿರಾಮಿಡ್ಡಿನ ಕೆಳಗಡೆ ಇರುವಂಥ ತರಬೇಕು ಅಂತ. ಅವನಿಗೆ ದಾರಿಯಲ್ಲಿ ಅರೇಬಿಯಾದಲ್ಲಿ ಒಬ್ಬ ಗ್ಲಾಸ್ ಮಾರುವಂಥ ಅಂಗಡಿ ಸಿಗ್ತು, ವರ್ತಕನದ್ದು. ಇವನು ದುಡ್ಡಿಲ್ಲ, ಅದಕ್ಕೋಸ್ಕರ ಅಲ್ಲಿ ಸೇರಿಕೊಳ್ತಾನೆ. ಆಮೇಲೆ ಯಜಮಾನ ಹತ್ರ ಕೇಳ್ತಾನೆ, ಇವತ್ತು ಇಷ್ಟೆಲ್ಲ ಹಣ ಉಂಟಲ್ಲ, ನಿಮಗೆ ಅತ್ಯಂತ ಪವಿತ್ರವಾದದ್ದು ಮಕ್ಕ ಅಲ್ವಾ, ನೀವು ಯಾಕೆ ಹೋಗಲಿಲ್ಲ? ಹತ್ತಿರ ಬಿದ್ದು ನೀವು ಯಾಕೆ ಹೋಗಲಿಲ್ಲ? ನನ್ನ ಕನಸು ಅದೇ ಮಾರಾಯ, ಹೋದ್ಮೇಲೆ ಎಂತ ಉಂಟು ನೋಡಿ ಆಯ್ತು, ಇನ್ನೆಂಥದ್ದು ಇಲ್ಲ.
ಕನಸು ಮುಗಿಯಿತು, ಇನ್ನೇನು ಪ್ರಯೋಜನ? ಆ ಕನಸುಗಳನ್ನು ನಾನು ಮೆಲ್ಲುತ್ತಾ ಇರುವುದರಿಂದಲೇ ನನ್ನ ಜೀವನ ಸುಖಕರವಾಗಿದೆ. ಅದು ನನಗೆ ಬಹಳ ಮುಖ್ಯ. ಮೊನ್ನೆ ಒಂದು ವಾಕ್ಯ ಓದಿ ಅದರ ಬಗ್ಗೆ ನಾನು ಅಂಕಣ ಬರದೆ. ಏನು ಅಂತ ಹೇಳಿದರೆ, ದಿನಚರಿಯ ಪುಟಗಳಲ್ಲಿ ಬರೆಯಲಾಗದ ಇರುವ ಜಾಗವೇ ನಿಜವಾದ ಜೀವನ. ಇವತ್ತು ಕೋಣಿ ಶಿವಾನಂದ ಕಾರಂತವರನ್ನು ಒಂದು ವಾಕ್ಯದಲ್ಲಿ ನೀವು ವ್ಯಾಖ್ಯಾನಿಸ್ತೀರನ್ನೋದು ಹೇಗಿರುತ್ತೆ ವಾಕ್ಯ? ಒಂದು ವಾಕ್ಯದಲ್ಲಿ ಬರೆಯುವಂಥ ಕಷ್ಟ, ಬಹಳ ಕಷ್ಟ. ನನ್ನ ಬಗ್ಗೆ ನನಗೆ ಹೇಳಿಕೊಳ್ಳಲಿಕ್ಕೆ ಇರುವಂಥದ್ದು ಇಲ್ಲ. ಕೆಲವೊಮ್ಮೆ ಏನಾಗುತ್ತೆ ಅಂದರೆ, ನನ್ನ ದೌರ್ಬಲ್ಯಗಳೇ ಕೆಲವೊಮ್ಮೆ ನನ್ನ ವ್ಯಕ್ತಿತ್ವವನ್ನು ಜಗತ್ತಿಗೆ ಕೊಟ್ಟಿದೆ ಎನ್ನುವಂಥದ್ದು. ಯಾಕೆಂದರೆ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಎಲ್ಲೋ ಒಂದು ಕಡೆ ದೌರ್ಬಲ್ಯ ಇರುತ್ತೆ. ಆ ದೌರ್ಬಲ್ಯಗಳನ್ನ ನಾವು ಒಪ್ಪಿಕೊಳ್ಳಬೇಕಾಗ್ತದೆ. ನಾವು ಒಪ್ಪಿಕೊಳ್ಳದೇ ಇದ್ದರೆ ನಮ್ಮನ್ನು ಗುರುತಿಸಿಕೊಳ್ಳಲಿಕ್ಕೆ ಆಗೋದಿಲ್ಲ, ನಮ್ಮ ಅಸ್ಮಿತೆ ಉಳಿಯುವುದಿಲ್ಲ. ಹಾಗಾಗಿ ಯಾರಾದರೂ ನನಗೆ ನೀವು ಕುಳ್ಳಕಾರಂತರೋ ಅಥವಾ ಗಿಡ್ಡವೋ ಅಥವಾ ಹೀಗೆ ಮಾಡ್ತೀರೋ ಹಾಗೆ ಮಾಡ್ತೀರೋ ಅಂತ ನಾನು ರೇಗುವುದೇ ಇಲ್ಲ. ಕಾರಣ ಏನು ಅಂದರೆ, ಅದು ಅವರ ಕಣ್ಣಿಗೆ ಸಾಮಾನ್ಯವಾಗಿ ಕಾಣಿಸುವಂಥದ್ದು. ಇನ್ನು ಕೆಲವರು ಹೇಳ್ತಾರೆ ಒಳ್ಳೆಯ ಭಾಷಣಗಾರ ಹಾಗೆ ಹೀಗೆ ಅಂತಲೇ ಹೇಳ್ತಾರೆ. ಆದರೆ ನನಗಿಂತ ಒಳ್ಳೆಯ ಭಾಷಣ ಮಾಡುವವರನ್ನು ನಾನು ಬೇಕಾದಷ್ಟು ಕೇಳಿದ್ದೇನೆ. ಅಂಥ ದೊಡ್ಡ ವಿಮರ್ಶಕರನ್ನು ಕಂಡಿದ್ದೇನೆ. CN ರಾಮಚಂದ್ರನ್, ಈಶ್ವರಯ್ಯನಂಥ ವಿಮರ್ಶಕರು ನನ್ನ ಕಣ್ಣಿಗೆ ಬಿದ್ದಿದ್ದಾರೆ. ಒಳ್ಳೆಯ ಕಥೆಗಾರರು ನನ್ನ ಪಾಲಿಗೆ ಹೇಳುತ್ತಾರೆ. ಕನ್ನಡ ಸಾಹಿತ್ಯ ಪ್ರಪಂಚದಲ್ಲಿ ವ್ಯಾಸ, ಅವ್ರನ್ನ ಎಷ್ಟು ಜನ ಗುರುತಿಸಿದ್ದಾರೆ? ಆ ರೀತಿಯಾಗಿ ನಾವು ಯಾವುದು ಎಲೆಮರೆಯ ಅಂಚಿನಲ್ಲಿ ಇದ್ದರೂ ಚಿಂತೆ ಇಲ್ಲ. ನಮ್ಮ ಕರ್ತವ್ಯ ಏನುಂಟು, ನಮಗೆ ಏನು ಅನ್ನಿಸ್ತದೆ, ಆಸಕ್ತಿ ಇದೆ, ಅದನ್ನು ಮಾಡ್ತಾ ಹೋಗೋಣ. ಆದರೆ ಒಂದೇ ಒಂದು, ಇನ್ನೊಬ್ಬರಿಗೆ ಅದು ಹಿಂಸೆಯಾಗಬಾರದು. ಹೌದು ಹೌದು, ಬಹಳ ಅದ್ಭುತವಾದ ಮಾತುಗಳ ಮೂಲಕ ಈ ಕಾರ್ಯಕ್ರಮವನ್ನು ಬೀಳ್ಕೊಡ್ಲೇಬೇಕಾಗಿದೆ ಸ್ನೇಹಿತರೆ. ವಾಕ್ಪ್ರವಾಹ ಹರಿತಾ ಇದೆ. ಅವರನ್ನು ಜನ ಇವತ್ತು ಅತಿ ಶ್ರೇಷ್ಠವಾದ ಭಾಷಣಕಾರರಾಗಿ ನೋಡಿದ್ದಾರೆ. ಕೋಣಿ ಶಿವಾನಂದ ಕಾರಂತರ ಮಾತಿಗೆ ನಿಂತರ ಹಾಗೆ ಸ್ನೇಹಿತರೆ, ಅದರಲ್ಲಿ ಎಲ್ಲವೂ ತಗೊಂಡ್ಬರ್ತಾರೆ. ಅದರಲ್ಲಿ ಇಂಗ್ಲೀಷ್ ಸಾಹಿತ್ಯ ಇದೆ, ನಾಟಕ ಇದೆ, ಕರ್ನಾಟಕ ನಾಟಕ ಇದೆ, ಬದುಕಿನ ಧರ್ಮ ಇದೆ, ಅವರು ಒಪ್ಕೊಂಡಿರ್ತಕ್ಕಂಥ ಸೆಕ್ಯುಲರ್ ಮನೋಧರ್ಮ ಇದೆ. ಈ ಮೂಲಕ ಇವತ್ತು ಜನ ಪ್ರಿಯರಾಗಿದ್ದಾರೆ, ಜನರ ಇಷ್ಟಕ್ಕೆ ಅವರು ಪಾತ್ರರಾಗಿದ್ದಾರೆ. ಜೊತೆಗೆ ಅವರಲ್ಲಿ ಜನ ಪ್ರೀತಿ ಮಾಡ್ತಾರೆ. ಸಾವಿರ ಶಿಷ್ಯವರ್ಗವನ್ನು ಬೆಳೆಸಿದ್ದಾರೆ. ಸೊ ಪಂಜು ಗಂಗೊಳ್ಳಿ ಅಂತ ಅಸಾಮಾನ್ಯವಾಗಿರ್ತಕ್ಕಂಥ ಒಬ್ಬ ಕಾರ್ಟೂನಿಸ್ಟಿಗೆ ಜನ್ಮ ಕೊಟ್ಟಿರ್ತಕ್ಕಂಥ ಗುರುಗಳವರು. ಈ ಮೂಲಕ ಇವತ್ತು ಸಮಾಜ ಅವರನ್ನು ಒಬ್ಬ ಒಳ್ಳೆಯ ಶಿಕ್ಷಕರಾಗಿ ಗುರುತಿಸಿದೆ. ವಾಚಕವರಿಂದ ಅವರನ್ನು ಒಳ್ಳೆಯ ಅಂಕಣಕಾರರಾಗಿ ಗುರುತಿಸಿರ್ತಕ್ಕಂಥದ್ದು, ನಾಟಕದ ಕಲಾವಿದರವರನ್ನು ಗುರುಗಳಾಗಿ ಸ್ವೀಕರಿಸಿರ್ತಕ್ಕಂಥದ್ದು, ಮತ್ತು ಅತಿ ಶ್ರೇಷ್ಠವಾಗಿರ್ತಕ್ಕಂಥ ಚಿಂತನೆಗಳ ಮೂಲಕ ಅವರು ಇವತ್ತಿಗೂ ಪ್ರಖರವಾಗಿ ಬೆಳಗ್ತಾ ಇರ್ತಕ್ಕಂಥದ್ದು. ಇವತ್ತು ಕೂಡ ಮಾತಿಗೆ ನಿಂತರೆ 1 ಗಂಟೆ 2 ಗಂಟೆ 3 ಗಂಟೆ ನಿರಂತರವಾಗಿ ಮಾತಾಡೋ ಶಕ್ತಿ ಅವರಿಗೆ ಬಂದಿದೆ. ಅದಕ್ಕೆ ಸತತವಾದ ಕಾರಣ ಅವರ ಓದುವಿಕೆ ಅಂತ ಹೇಳುವಂಥದ್ದು. ಈ ಓದುವಿಕೆಯ ಪ್ರಜ್ಞೆಯನ್ನು ಅವರು ಬಿಟ್ಟಿಲ್ಲ, ಇವತ್ತಿಗೂ ಓದ್ತಾ ಇದ್ದಾರೆ, ಜ್ಞಾನವನ್ನು ಜಾಸ್ತಿ ಮಾಡ್ಕೋತಾ ಇದ್ದಾರೆ, ಸಾಕಷ್ಟು ಮಂದಿಗೆ ಪ್ರೇರಣೆ ಕೊಡ್ತಾ ಇದ್ದಾರೆ. ಈ ಮೂಲಕ ಇವತ್ತಿನ ಕಾರ್ಯಕ್ರಮ ಸ್ಕೈಸ್ ದ ಲಿಮಿಟ್ ಸ್ನೇಹಿತರೆ ಸಾರ್ಥಕವಾಗ್ತಾ ಇದೆ. ಆಕಾಶವೇ ಮಿತಿ ಸಾರ್ಥಕವಾಗ್ತಾ ಇದೆ. ಕೋಣಿ ಶಿವಾನಂದ ಕಾರಂತವರ ಮಾತುಗಳು ತಾವು ಆಲಿಸಿದ್ದೀರಿ. ಖಂಡಿತವಾಗಿ ಇದು ಅದ್ಭುತ ಅಂತ ಅನಿಸ್ತದೆ. ನನಗೆ ತಟ್ಟಿರ್ತಕ್ಕಂಥ ಅಂಶ ಅಂತ ಹೇಳಿದರೆ, ಅವರು ಎಲ್ಲ ಧರ್ಮದವರನ್ನು ಕೂಡ ತನ್ನೊಳಗೆ ತುಂಬಿಸ್ಕೊಂಡಿರ್ತಕ್ಕಂಥದ್ದು. ಮುಸ್ಲಿಂ ಇರ್ಬೋದು, ಕ್ರೈಸ್ತ ಇರ್ಬೋದು, ಹಿಂದಿ ಇರ್ಬೋದು, ಎಲ್ಲ ಧರ್ಮದ ತತ್ವಗಳನ್ನು ಅಳವಡಿಸ್ಕೊಂಡಿರ್ತಕ್ಕಂಥ ಒಂದು ಅಮೂರ್ತವಾಗಿರ್ತಕ್ಕಂತಹ ವ್ಯಕ್ತಿತ್ವ ಅದ್ಭುತ ಅಂತ ನಂಗೆ ಅನಿಸ್ತಾ ಇದೆ. ಶಿವಾನಂದ ಕಾರಂತವ್ರಿಗೆ ನಾನು ಅತ್ಯಂತ ಅದ್ಭುತವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ ಸರ್. ನಿಮಗೆ ಅನನ್ಯವಾಗಿರ್ತಕ್ಕಂತಹ ಆನಂದ, ಸಂತೋಷ, ನೆಮ್ಮದಿ ಸಿಗಲಿ ಅಂತ ಆಸೆ ಪಡ್ತೇನೆ ಸರ್. ನಿಮಗೆ ಒಳ್ಳೆಯ ನಿಮ್ಮ ಆಶೀರ್ವಾದ ಕೂಡ ನಮಗೆ ಸಿಗಲಿ ಅಂತ ಹೇಳುವಂಥ ಮಾತುಗಳನ್ನು ಹೇಳ್ತೇನೆ. ನಿಮಗೆ ಒಳ್ಳೆಯದಾಗಲಿ ಅಂತ ಹಾರೈಸ್ತೇನೆ. ಹೌದು ಸ್ನೇಹಿತರೆ, ಸ್ಕೈಸ್ ದ ಲಿಮಿಟ್ ಮುಂದುವರಿಯುತ್ತದೆ. ಪ್ರತಿ ವಾರಕ್ಕೊಂದು ಅದ್ಭುತವಾದ ವ್ಯಕ್ತಿಯನ್ನು ಪರಿಚಯಿಸುವಂಥ ಕಾರ್ಯಕ್ರಮ, ಸಾಧಕರನ್ನು ಪರಿಚಯಿಸುವಂಥ ಕಾರ್ಯಕ್ರಮ ಮುಂದುವರಿಯುತ್ತದೆ. ಸ್ನೇಹಿತರೆ, ಒಂದು ಅದ್ಭುತವಾಗಿರ್ತಕ್ಕಂಥ ವ್ಯಕ್ತಿಯನ್ನು ಪರಿಚಯ ಮಾಡಿದ್ದೇವೆ. ಪ್ರೇರಣೆ ಪಡೀರಿ ಅಂತ ಹೇಳಿ ಕಾರ್ಯಕ್ರಮವನ್ನು ಬೀಳ್ಕೊಡ್ತಾ ಇದ್ದೇನೆ. ಆಕಾಶವೇ ಮಿತಿ ಸ್ನೇಹಿತರೆ. ಸ್ಕೈಸ್ ದ ಲಿಮಿಟ್ ವಾಚ್ ಮಾಡಿ ಕಾರ್ಯಕ್ರಮಗಳನ್ನು, ಸ್ಪಂದನ ವಾಹಿನಿಯನ್ನು. ಥ್ಯಾಂಕ್ ಯು ವೆರಿ ಮಚ್.